ಎಸ್ ವೀಕ್ಷಕರೇ, ನಮ್ಮ ಜೊತೆ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ ಟೀಮ್ ಇದೆ, ಹೋಲ್ ಟೀಮ್. ಹಾಯ್ ಹಾಯ್ ಹಾಯ್. ಸೊ ಡ್ಯಾನ್ಸ್ ಮಾಸ್ಟರ್ ಮಂಜಿತ್ ಸರ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ಮತ್ತೆ ಹೇಗಿದ್ರಿ ಸರ್? ಫೈನ್ ನೀವು ಡ್ಯಾನ್ಸ್ ಮಾಡಿ ಮಾಡಿ ಈಗ ಸಫರ್ ಆದ್ರ ಅಂತ ಹೌದಾ? ಓಕೆ, ಸೂಪರ್. ನಿಮ್ಮ ಒಂದು ಬ್ಯಾಚ್ ಇದು? ನಮ್ದು ಸೀನಿಯರ್ ಬ್ಯಾಚ್. ಸೀನಿಯರ್ ಬ್ಯಾಚ್. ಓಕೆ, ಸೀನಿಯರ್ ಬ್ಯಾಚ್ ಬಿಟ್ಟು ಬೇರೆ ಬ್ಯಾಚ್? ಬೇರೆ 7 ಬ್ಯಾಚ್ ಇದೆ. ಓಕೆ, 7 ಬ್ಯಾಚಸ್ ಇದೆ. ಇದು ಆಕ್ಚುಲಿ ಪ್ರೊಫೆಷನಲ್, ನಾವು ಟೀಮ್ ಶೋಸ್ಗೆಲ್ಲ ಹೋಗ್ತೀವಲ್ಲ, ಸೊ ಆ ಬ್ಯಾಚ್ ಇದೆ. ಓಕೆ ಓಕೆ. ಸೊ ಇವ್ರೀಗ ಮಾತಾಡ್ತಿರುವಾಗ ಡ್ಯಾನ್ಸ್ ಮಾಡ್ತಾರೆ ಹೇಗೆ? ನೀವು ಹೇಳಿದ್ರೆ ಈಗ ಡ್ಯಾನ್ಸ್ ಶುರು ಓಕೆ ಸರ್, ಎಷ್ಟು ವರ್ಷ ಆಯ್ತು ಸರ್ ಈಗ ಸ್ಟಾರ್ಟ್ ಆಗಿ? ಸರ್ ಪ್ರೆಸೆಂಟ್ಲಿ ಈಗ ನಮ್ದು 12th ಇಯರ್. ಓಕೆ, 12th ಇಯರ್. ಓಕೆ, ರನ್ನಿಂಗ್. ಸೊ 12 ವರ್ಷದಿಂದ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ ರನ್ ಆಗ್ತಾ ಇದೆ. ಸೊ ಪ್ರೆಸೆಂಟ್ಲಿ ರಿಜಿಸ್ಟರ್ ಮಾಡಿದ್ದೀವಿ ಕ್ಲಾಸ್ನ. ಓಕೆ, ಸೊ ಕ್ಲಾಸ್ ರಿಜಿಸ್ಟ್ರೇಷನ್ ಆಗಿದೆ. ಓಕೆ, ಸೊ ಗ್ರೇಟ್. ಆ್ಯಂಡ್ ಸೊ ಆನ್ ದ ಫಸ್ಟ್ ಇಯರ್ ಹೇಗೆ ಆಯಿತು ನಿಮಗೆ? ಮೇ ಬಿ ಸ್ಟೂಡೆಂಟ್ಸ್ ಈಗ ಅಂದರೆ ನಾನು ಆಗಲೇ ನೋಡ್ತಾ ಇದ್ದೆ, ತುಂಬ ಜನ ಸ್ಟೂಡೆಂಟ್ಸು, ತುಂಬ ಖುಷಿ ಆಗುತ್ತೆ. ಸೊ ಎಲ್ಲರೂ ಡ್ಯಾನ್ಸ್ ಮಾಡ್ತಿರುವಾಗ ನಂಗೆ ಕೂಡ ಡ್ಯಾನ್ಸ್ ಮಾಡಬೇಕಂತ ಆಯಿತು. ಬಟ್ ನಮ್ಮ ಡ್ಯಾನ್ಸ್ ನೋಡಿದರೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಹಾಗಾಗಿ ಮೇ ಬಿ ನಿಮ್ಮ ಅಲ್ಲಿ ಮಕ್ಕಳು ಸ್ಟಾರ್ಟಿಂಗ್ ಮೇ ಬಿ ಫಸ್ಟ್ ಇಯರ್ ಹೇಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್? 12th ಇಯರ್ ಈಗ. ಸರ್ ಆ್ಯಕ್ಚುಲಿ ನಾನು ನಾನು ಫಸ್ಟ್ ಇಯರಲ್ಲಿ ಇರಬೇಕಾದ್ರೆ ಸೊ ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ. ಓಕೆ. ಸೊ ಆಗ ಸ್ಟಾರ್ಟ್ ಮಾಡಬೇಕಂದ್ರೆ ನನಗೆ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ, ಬಿಕಾಸ್ ನಾನು ಡಿಪ್ಲೊಮಾ ಮಾಡ್ತಾ ಇದ್ದೆ. ಸೊ ಆ ಫೀಲ್ಡ್ಗೆ ಹೋಗ್ತೀನಿ ಅಂತ ಕಾನ್ಸಂಟ್ರೇಷನ್ ನಂದಿತ್ತು. ಸೊ ಸ್ಟಾರ್ಟ್ ಮಾಡಬೇಕಾದ್ರೆ 3 ಜನ ಮಕ್ಕಳು. ಸೊ ದಟ್ ಟೈಮ್ ಲೈಕ್ 150 ವಾಸ್ ದ ಫೀಸ್, 150 ರೂಪಾಯಿ ಫೀಸು. ಸೊ 3 ಜನ ಮಕ್ಕಳು 450 ರೂಪಾಯಿ ಮಂತ್ಲಿ. ಓಕೆ. ಸೊ ನನಗೆ ರಿಕ್ಷಾಕ್ಕೆ ಬರಲಿಕ್ಕೆ ಅಂದರೆ ಆಟೋ ಟ್ರಾವೆಲಿಂಗ್, ಸೊ ಮಂತ್ಲಿ 500 ರೂಪೀಸ್ ಆಟೋ ಟ್ರಾವೆಲಿಂಗ್ ಬೇಕು. ಸೊ ಆ ಥರ ನಾನು ಆ್ಯಕ್ಚುಲಿ 3 ಮಕ್ಕಳು ಎಷ್ಟು ಟೈಮ್ ನಡೆಸ್ತು ಅಂತ ತುಂಬ ಕಷ್ಟ ಆಯಿತು. ಬಟ್ ಆ ಒಂದು ಹಠ ಇತ್ತು ನನಗೆ, ಅಂದರೆ ಮಾಡಬೇಕು, ಸಾಧನೆ ಮಾಡಬೇಕು ಅಂತ. ಸೊ ಒಂದು 7-8 ಮಂತ್ಸ್ ನಂತರ ಮಕ್ಕಳು ಬರ್ಲಿಕ್ಕೆ ಸ್ಟಾರ್ಟ್ ಆದರು. ಸೊ ಪ್ರೆಸೆಂಟ್ಲಿ ಲೈಕ್ ಆಗ ನಾನು 4-5 ಕಡೆಯಲ್ಲಿ ಕ್ಲಾಸ್ ಓಪನ್ ಮಾಡಿದೆ. ಸೊ ಆ ಟೈಮಲ್ಲಿ ಒಂದು ಮಕ್ಕಳು ಇನ್ಕ್ರೀಸ್ ಆಗ್ತಾ ಬಂದರು. ಈಗ ಪ್ರೆಸೆಂಟ್ಲಿ ನಮ್ಮ ಅಕಾಡೆಮಿಲಿ ಟೋಟಲ್ ಅರೌಂಡ್ 200 ಸ್ಟೂಡೆಂಟ್ಸ್ ಇದ್ದಾರೆ. ಸೂಪರ್. ಸೊ ಸ್ಟ್ರಗಲ್ ಮಾಡಿದ್ದೀನಿ ಸರ್ ಅಲ್ವಾ? ಸೊ 3 to 200 ಇಟ್ಸ್ ಅ ಬಿಗ್ ಡೀಲ್ ಫಾರ್ ಮೀ. ಓಕೆ. ಸೊ ಈಗ ನೀವು ನಿಮ್ಮ ಸ್ಟೋರಿ ಹೇಳೋವರೆಗೆ ಇವ್ರು ಕೂಗ್ತಿದ್ದಾರ ಅಂತ? ಇಲ್ಲ. ಓಕೆ, ನಿಮ್ಮ ಹೆಸರು? ಸೋಹನ್ ಅಲ್ವಾ? ಓಕೆ, ಗ್ರೇಟ್. ನೀವು ಇಲ್ಲಿ ಏನು ಡ್ಯಾನ್ಸ್ ಮಾಡ್ತೀರಾ ಹೇಗೆ? ಯಾವ ಡ್ಯಾನ್ಸ್ ಮಾಡಿದ್ರಿ? ಯಾವ ಸಾಂಗಿಗೆ? ಫಸ್ಟ್ ಕ್ಲಾಸ್ ಸಾಂಗ್. ಯಾವ್ದು ಬರೋದು ಫಸ್ಟ್ ಕ್ಲಾಸ್ ಸಾಂಗು? ಅವ್ರು ಕಲಿಸಿದ್ದಾರೆ ಅಲ್ವಾ? ಓಕೆ, ಹೇಗಿದ್ರು ನಮ್ಮ ಸರ್? ಚೆನ್ನಾಗಿತ್ತು. ಅದೇ ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ, ಹೌದು. ಬಟ್ ಏನು ಡ್ಯಾನ್ಸ್ ಎಲ್ಲ ಹೇಗೆ ಮಾಡಿಸ್ತಾರೆ? ಅದೇ ಓಕೆ, ಗೈಸ್. ಆ್ಯಂಡ್ ಮಂಜಿತ್ ಸರ್, ನಿಮ್ಮ ಹತ್ರ ಒಂದು ಪ್ರಶ್ನೆ. ಈ ಮಕ್ಕಳನ್ನ ಹೇಗೆ ಮೇಂಟೈನ್ ಮಾಡ್ತೀವಿ ಸರ್? ಅದು ಮೇನ್. ಅಂದರೆ ಯಾಕಂದರೆ ಸಣ್ಣ ಮಕ್ಕಳು ಡ್ಯಾನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟನೇ. ದೊಡ್ಡ ಮಕ್ಕಳು ಆದರೆ ಗ್ಯಾರಂಟಿ ಏನಾದರೂ ಒಂದು ನೀವು ಬೈದು ಏನಾದರೂ ಮಾಡ್ಬೋದು. ಸಣ್ಣ ಮಕ್ಕಳು ಬೈದರೆ ನಾಳೆ ಗ್ಯಾರಂಟಿ ಬರಲ್ಲ. ಏನು ಹೇಳ್ತೀರಾ ಅದಕ್ಕೆ? ಸರ್ ಆ್ಯಕ್ಚುಲಿ ನಮ್ಮ ಕ್ಲಾಸಲ್ಲಿ ಆ್ಯಕ್ಚುಲಿ 3 ವರ್ಷದಿಂದ 60 ವರ್ಷದ ತನಕ ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ. ಸೊ ಎಷ್ಟು ಸ್ಟೇಟ್ ಸರ್? 60. ಓಕೆ, ಗ್ರೇಟ್. ಸೊ ಆ್ಯಕ್ಚುಲಿ 3 ಇಯರ್ಸ್ ಮಕ್ಕಳು ನಾವು ಆ್ಯಕ್ಚುಲಿ ಫಸ್ಟಿಗೆ ಬಂದ್ಕೊಳ್ಳೆ ಅಡ್ಮಿಷನ್ ಮಾಡಲ್ಲ ಸರ್. ಸೊ ನಾವು ಹೇಳ್ತೀವಿ, ಪೇರೆಂಟ್ಸ್ ನಾನು ಇಲ್ಲಿ ಕುತ್ಕೊಳ್ಳಿ ಕೇಳ್ತೀವಿ. ಅಂದರೆ ಅವ್ರು ನಮ್ಮ ಜೊತೆ ಹೇಗೆ ಮಿಂಗಲ್ ಆಗ್ತಾರೆ, ಅಟ್ಯಾಚ್ಮೆಂಟ್ ಇರುತ್ತಾ ಇಲ್ವಾ ಅಂತ ನಮಗೆ ಕನ್ಫರ್ಮ್ ಇರಲ್ಲ. ಸೊ ಪೇರೆಂಟ್ಸನ್ನು ಕುತ್ಕೊಳ್ಳಿ ಕೇಳ್ತೀವಿ. ಸೊ ಡಾನ್ಸ್ ಗ್ರೂಪ್ ಜೊತೆ ಬಿಡ್ಲಿಕ್ಕೆ ಹೇಳ್ತೀವಿ. ಓಕೆ. ಅವ್ರು ಯಾವಾಗ ನಮ್ಮ ಜೊತೆ ಕಂಫರ್ಟೇಬಲ್ ಆಗ್ತಾರ ಆಮೇಲೆ ನಾವು ಕ್ಲಾಸಿಗೆ ಅವ್ರನ್ನ ಅಡ್ಮಿಷನ್ ಮಾಡ್ಕೊಳ್ತೀವಿ. ಓಕೆ. ಸೊ ಇಲ್ಲ ಅಂದರೆ ಅವ್ರು ಯಾವಾಗ ತನಕ ಅಮ್ಮನ ಜೊತೆ ಅಂದ್ಕೊಂಡಿರ್ತಾರ ಅಷ್ಟೊಳಗೆ ಅಡ್ಮಿಷನ್ ಮಾಡ್ಕೊಳ್ಳಿ. ಓಕೆ. ಅದು ಮೇ ಬಿ ರೈಟ್ ಪಾಯಿಂಟ್. ಅಂದರೆ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ಅಂದರೆ ಮಕ್ಳು ಏನಾಗ್ತಾರೆ ಗೊತ್ತಾ, ಈಗ ಒಂದಿನ ಮಾಡ್ತಾರೆ, ನೆಕ್ಸ್ಟ್ ಡೇ ಬಂದು ಕೂಗ್ತಾರೆ, 3ನೇ ದಿನ ಬಿಡ್ತಾರೆ. ಸೊ ಅವ್ರಿಗೂ ಸುಮ್ಮನೆ ವೇಸ್ಟ್ ಅದು. ಸೊ ಅವ್ರಿಗೂ ಅಂದರೆ ಒಂದು ಮೆಚುರಿಟಿ ಬರೋವರೆಗೂ ಅವರಿಗೂ ಗೊತ್ತಾಗಲ್ಲ. ಸುಮ್ಮನೆ ಅವ್ರು ಅಡ್ಮಿಷನ್ ಮಾಡಿ ವೇಸ್ಟ್ ಅಲ್ಲ ಅಂತ ನಾವು ಅಡ್ಮಿಷನ್ ಅವ್ರಿಗೆ ಕಂಫರ್ಟೇಬಲ್ ಆಗುವ ತನಕ ನಾವು ಅಡ್ಮಿಷನ್ ಮಾಡಲ್ಲ. ಎಸ್. ಓಕೆ. ಆ್ಯಂಡ್ ಮಕ್ಕಳಿಗೆ ನೀವು ಡ್ಯಾನ್ಸ್ ಕಲಿಸ್ತೀರಿ, ಬಟ್ ನಿಮ್ಮ ಪೇಷನ್ಸ್ ಲೆವೆಲ್ ಹೇಗೆ? ಅದು ನನ್ನ ಒಂದು ಪ್ರಶ್ನೆ ನಿಮಗೆ. ಪೇಷನ್ಸ್ ಲೆವೆಲ್ ಸರ್ ನನ್ನ ಹತ್ರ ಕೇಳೋದಕ್ಕಿಂತ ನಮ್ಮ ಮಕ್ಕಳ ಹತ್ರ ಕೇಳಬೇಕು. ಓಕೆ, ಸೊ ಗ್ರೇಟ್. ಆ್ಯಂಡ್ ಹೇಗೆ ಇವರ ಪೇಷನ್ಸ್ ಲೆವೆಲ್?
ಒಳ್ಳೆ ಸರಿ ಹೇಳಿಕೊಡ್ತಾರೆ, ಅದು ಅರ್ಥ ಆಗುವ ತನಕ ಹೇಳ್ತಾರೆ, ಮತ್ತೆ ಮತ್ತೆ ಹೇಳಿಕೊಡ್ತಾರೆ. ಬೈತಾರಾ? ಅವರು ವಿತ್ ಎಕ್ಸ್ಪ್ರೆಷನ್, ಅವರ ಎಕ್ಸ್ಪ್ರೆಷನ್ ನೋಡಿ ಮಕ್ಕಳು ಅದು ಮಾಡಬೇಕು, ಅಷ್ಟು ಇಂಟ್ರೆಸ್ಟಿಂದ ಹೇಳ್ಕೊಡ್ತಾರೆ. ಓಕೆ. ಏನಾದರೂ ಬೈತಾರ ನಿಮಗೆ? ಇಲ್ಲ ಇಲ್ಲ. ಏನಾದರೂ ನಾವು ಅವರು ಮಾತನ್ನು ಕೇಳದೆ ಮತ್ತೆ ಮತ್ತೆ ನಾವು ನಮ್ಮದೇ ಇದರಲ್ಲಿ ಇದ್ದರೆ ಒಂದು ಸತಿ ಬೈತಾರೆ, ಆಮೇಲೆ ಒಂದು 5 ಸೆಕೆಂಡ್ ಮತ್ತೆ ನಾರ್ಮಲ್ ಇದಕ್ಕೆ ಬರ್ತಾರೆ. ನೀವು 5 ಸೆಕೆಂಡ್ ತನಕ ಕಾಯಬೇಕು. ಓಕೆ. ಸೊ ಮಂಜಿತ್ ಅವರೇ, ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ ಏನಂದರೆ, ಈ ಮಕ್ಕಳು ಫಾರ್ ಎಕ್ಸಾಂಪಲ್ ಸಣ್ಣ ಮಕ್ಕಳೇ ಒಮ್ಮೆ ಕೂಗಿದ್ರೆ ಅವರನ್ನು ಹೇಗೆ ಕಂಟ್ರೋಲ್ ಮಾಡ್ತೀರಾ? ನಾನು ಅದೇ ಸರ್ ಹೇಳಿದೆಲ್ಲ, ಪೇರೆಂಟ್ಸ್ ಅನ್ನು ಇಲ್ಲೇ ಇರ್ಲಿಕ್ಕೆ ಓಕೆ, ಅದಕ್ಕೆ ಮೇನ್ ಮಾಡ್ತೀನಿ ಅಲ್ವಾ? ಸೊ ಕೂಗಿದ್ರೆ ಅವ್ರ ಹತ್ರ ಕಳಿಸ್ತೀನಿ, ಬಿಕಾಸ್ ಇಟ್ಸ್ ಅಷ್ಟು ಮಕ್ಳು ಇರ್ಬೇಕಾದ್ರೆ ನಮ್ಗೆ ಕಷ್ಟ ಆಗುತ್ತೆ. ಓಕೆ. ಸೊ ಅಂದರೆ ಒಂದೇ ಮಗುನ ಇಟ್ಕೊಂಡು ಇದು ಮಾಡಿ, ಬಟ್ ಆಲ್ಮೋಸ್ಟ್ ನಮ್ಮ ಹತ್ರ ಎಲ್ಲ ಮಕ್ಕಳು ಅಡ್ಜಸ್ಟ್ ಆಗ್ತಾರೆ. ಬೈ ಗಾಡ್ ಗ್ರೇಸ್ ಎಲ್ಲರೂ ಒಂಥರ ಅಟ್ಯಾಚ್ಮೆಂಟ್ ಇದೆ ಮಕ್ಕಳು ಜೊತೆ ಅಲ್ವಾ? ಓಕೆ. ಸೊ ಮೇ ಬಿ 12 ಇಯರ್ಸ್ ಅಂತ ಹೇಳ್ತೀರಾ. 12 ಇಯರ್ಸ್ ಅಂದರೆ ಇನ್ನು ಫ್ಯೂಚರ್ ಪ್ಲ್ಯಾನಿಂಗ್ ಎಲ್ಲ ಹೇಗಿದೆ? ಅಂದರೆ ಮೇ ಬಿ ಇನ್ನೂ ಮಂಗಳೂರು ಸೈಡು ಇದೆಯಾ ಡ್ಯಾನ್ಸ್ ಕ್ಲಾಸ್ ನಿಮ್ಮದು? ಇಲ್ಲ ಬ್ರಾಂಚಸ್ ಅಂದರೆ ನಾನೀಗ ಪ್ರೆಸೆಂಟ್ಲಿ ಜುಂಬಾ ತಗೊಳ್ತೀನಿ. ಓಕೆ. ಸೊ ಆ್ಯಂಡ್ ಇಲ್ಲಿ ಆಕ್ರೋಬ್ಯಾಟಿಕ್ಸ್ ಇದೆ, ಇಲ್ಲಿ ಬೇರೆ ಬೇರೆ ಕ್ಲಾಸ್ ನಡೆಯುತ್ತೆ ಸರ್. ಜುಂಬಾ, ಆಕ್ರೋಬ್ಯಾಟಿಕ್ಸ್ ಮತ್ತು ಡಾನ್ಸ್ ಕ್ಲಾಸ್ ಏನಿದೆ ಅದು ನಾನು ಮತ್ತು ನನ್ನ ಜೊತೆ ಇರೋರು ತಗೊಳ್ತಾರೆ. ಸೊ ಉಳಿದದೆಲ್ಲ ಬೇರೆ ಟೀಚರ್ಸ್ ಇದ್ದಾರೆ. ಅದು ಬಿಟ್ಟು ನಾನು ಸ್ಕೂಲ್ ಒಂದು 2-3 ಸ್ಕೂಲಲ್ಲಿ ಟೀಚ್ ಮಾಡ್ತೀನಿ. ಸೊ ನನಗೆ ಟೈಮ್ ಇಲ್ಲ. ಸೊ ಇನ್ನೊಂದು ಬೇರೆ ಕಡೆ ಈಗ ಪ್ರೆಸೆಂಟ್ಲಿ ನಮಗೂ ಆಫರ್ ಇದೆ ಮಾಡಲಿಕ್ಕೆ, ಬಟ್ ಟೈಮ್ ಅನ್ನೋದು ತುಂಬ ಶಾರ್ಟೇಜ್ ಇದೆ ಸರ್. ಮಾಡ್ತೀನಿ, ನನ್ನ ಸ್ಟೂಡೆಂಟ್ಸ್ ಯಾವಾಗ ಕೆಪಬಲ್ ಅಂತ ಅನಿಸುತ್ತೆ ಅವ್ರಿಗೆ ಕ್ಲಾಸ್ ಅಕಾಡೆಮಿ ಮಾಡ್ಕೊಡ್ತೀನಿ, ಬಿಕಾಸ್ ಅವರು ಇಲ್ಲಿ ತುಂಬ ಡೆಡಿಕೇಟ್ ಆಗಿದ್ದಾರೆ. ಸೊ ನಮ್ಮ ಕ್ಲಾಸಿಂದ ಅವ್ರಿಗೆ ಒಳ್ಳೆ ಆಗುತ್ತೆ ಅಂತ ಆದರೆ ಅವ್ರು ಯಾವಾಗ ಹೇಳ್ತಾರೋ ಅವ್ರಿಗೊಂದು ಕ್ಲಾಸ್ ಓಪನ್ ಮಾಡ್ಕೊಡ್ತೀನಿ ಆ ಥರ. ಓಕೆ, ಎಕ್ಸ್ಟ್ರೀಮ್ ಡ್ಯಾನ್ಸ್. ಓಕೆ. ಸೊ ಇವ್ರ ಮೇಲೆ ಡಿಪೆಂಡ್. ಸೊ ಮಕ್ಳ ಮೇಲೆ ಡಿಪೆಂಡ್ ನೋಡಿ, ಡಿಪೆಂಡ್. ಹಾಗಾಗಿ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ? ಓಕೆ. ಆ್ಯಂಡ್ ನೀವು ಲಾಸ್ಟ್ ನಿಮ್ಮ ಹೆಸರೇನು? ಸಹನಾ. ಓಕೆ. ಸೊ ಸಹನಾ ಅವರೇ, ನೀವು ಎಷ್ಟು ವರ್ಷ ಆಯಿತು ಈಗ? ನಾನಿಲ್ಲಿ ಸೇರಿ ಅಟ್ಲೀಸ್ಟ್ 1.5 ಇಯರ್ಸ್. ಓಕೆ. ಓಕೆ. ಸೊ ಯಾವುದು ಡ್ಯಾನ್ಸ್ ಎಲ್ಲ ಕಲಿತಿದ್ದೀರಾ? ವೆಸ್ಟರ್ನಾ? ಓಕೆ, ವೆಸ್ಟರ್ನ್, ಕ್ಲಾಸಿಕಲ್ ಎಲ್ಲ ಹೇಳಿಕೊಡ್ತಾರೆ. ಓಕೆ. ಸೊ ನಿಮಗೆ ಜಾಸ್ತಿ ಆಗ್ತದೆ ಹೇಳಿಕೊಟ್ಟದ್ದು? ಇಲ್ಲ. ಓಕೆ. ಸೊ ಗ್ರೇಟ್. ಆ್ಯಂಡ್ ನಿಮ್ಮ ಹೆಸರು ಹೇಗೆ? ಧೀಮಂತ್. ಓಕೆ. ನೀವೇನು ಡ್ಯಾನ್ಸ್ ಮಾಡ್ತಿದ್ದೀರಿ? ಸರ್ ಹೇಳ್ಕೊಟ್ಟಿದ್ದೆ. ಸರ್ ಯಾವುದು ಡ್ಯಾನ್ಸ್ ಹೇಳ್ಕೊಡ್ತಾರೆ ಸರ್ ಧೀಮಂತ್ ಅವರೇ? ವೆಸ್ಟರ್ನ್ ಮತ್ತು ಸೆಮಿ ಕ್ಲಾಸಿಕಲ್. ಓಕೆ. ಹಿಪ್ ಹಾಪ್. ಅಂದರೆ ಅವರು ಸಾಂಗ್ ಮೇಲೆ ಡಿಪೆಂಡ್, ಅವ್ರು ಹೇಗೆ ಹೇಳ್ಕೊಡ್ತಾರೋ ಹಾಗೆ ಹೇಳ್ಕೊಡ್ತಾರೆ ಅಲ್ವಾ? ಓಕೆ, ಗ್ರೇಟ್. ಸೊ ಮಂಜಿತ್ ಸರ್ ಅವರೇ, ಆ್ಯಂಡ್ ನೀವು ಒಂದು ಹೇಳಿದ್ರಿ, ಮಕ್ಕಳಿಗೆ ನಾವು ಫಸ್ಟಿಗೆ ಅಡ್ಮಿಷನ್ಸ್ ಫೀಸ್ ಎಲ್ಲ ತಗೊಳ್ಳಲ್ಲ. ಓಕೆ. ಆ್ಯಂಡ್ ಈಗ ಒಂದು ಮಕ್ಕಳಿಗೆ ಎಷ್ಟು ಫೀಸ್ ಚಾರ್ಜ್ ಮಾಡ್ತಿದ್ದೀರಾ? ಅಂದರೆ ಸೊ ಪ್ರೆಸೆಂಟ್ಲಿ ಲೈಕ್ 1000 rupees ಅಡ್ಮಿಷನ್ ಫೀಸ್, ಮಂತ್ಲಿ ನೆಕ್ಸ್ಟ್ ಮಂತಿಂದ 500 rupees. ಓಕೆ. ಓಕೆ. ಮಂತ್ಲಿ 500. ಓಕೆ. ಸೊ ಇನ್ನು ಕೆಲವರು 1000 rupees ಕೊಡ್ತಾರೆ. ಅಲ್ಲ, ಕೆಲವರು 1000 rupees ಕೊಡ್ತಾರೆ ಇಲ್ವೋ ಅದು ಗೊತ್ತಿಲ್ಲ. 2 ತಿಂಗಳು ಬರ್ತಾರೆ, ನಿಮ್ಮ ಡ್ಯಾನ್ಸ್ ಸ್ಟೆಪ್ಸ್ ಎಲ್ಲ ನೋಡಿ ಇದಾಗಲ್ಲ ಮಾರ್ರೆ ಅಂತ ಹೋಗ್ತಾರೆ. ಅವರಿಗೆ ಹೇಗೆ? ಅವರಿಗೆಲ್ಲ ಅಲ್ವಾ? ರಿಫಂಡ್ ಇಲ್ಲ ಸರ್, ಅದು ಅಪ್ಲಿಕೇಶನ್ ಫಾರ್ಮಲ್ಲೇ ಬರ್ದಿರ್ತೀವಿ, ರಿಫಂಡೇಬಲ್ ಸಿಸ್ಟಮ್ ಇಲ್ಲ. ಸೊ ಬಟ್ ಒಂದು 2 ತಿಂಗಳು ಬಿಟ್ಟು ಪುನಃ ವಾಪಸ್ ಬಂದರೆ ಅವರಿಗೆ ಅಡ್ಮಿಷನ್ ಫೀಸ್ ಅಂತ ಪುನಃ ಚಾರ್ಜ್ ಮಾಡಲ್ಲ. ಸೊ ಅದು 2 ತಿಂಗಳಿದ್ದು ಕನ್ಸೆಷನ್ ಕೊಡ್ತೀವಿ, ಆ ಮಂತಿಂದ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀವಿ. ಓಕೆ. ಸೊ ಪ್ರೋಗ್ರಾಮ್ ಎಲ್ಲ ಇರುವಾಗ ಸರ್, ಈಗ ಟೋಟ್ಲಿ ಏನಾದರೂ ಒಂದು ದೊಡ್ಡ ಪ್ರೋಗ್ರಾಮ್ಸ್ ಎಲ್ಲ ಇರ್ಬೋದು, ಎಷ್ಟು ಗಂಟೆ ತನಕ ಪ್ರಾಕ್ಟೀಸ್ ಮಾಡಿಸ್ತೀರಾ ಮಕ್ಕಳನ್ನು? ಸರ್ ನಮ್ಮದು ಪ್ರಾಕ್ಟೀಸ್ ಜಾಸ್ತಿ ಅಂತ ಏನಿಲ್ಲ. ಯೂಶಲಿ ನಮ್ಮದು ಪ್ರೋಗ್ರಾಮ್ ಟೀಮಿದ್ದು ಕ್ಲಾಸ್ ಇರೋದು ಫ್ರೈಡೇ, ಸ್ಯಾಟರ್ಡೆ, ಸಂಡೇ. ಓಕೆ. ಫ್ರೈಡೇ, ಸ್ಯಾಟರ್ಡೆ. ಅದು ಬಿಟ್ಟರೆ 1-2 ದಿನ ಎಕ್ಸ್ಟ್ರಾ ತೆಗಿತೀವಿ. ಮಕ್ಕಳು ಯಾವತ್ತೂ ಮಿಸ್ ಮಾಡಲ್ಲ ನನ್ನ ಮಕ್ಕಳು ಕ್ಲಾಸ್ಗೆ. ಸೊ ನಮಗೆ ಅಷ್ಟು ಕಷ್ಟ ಆಗಲ್ಲ, ಅಂದರೆ ಪ್ರೋಗ್ರಾಮಿಗೆ ಹೋಗಿ ನಾವು ಮೊದಲೇ ಪ್ರಿಪೇರ್ ಆಗಿರ್ತೀವಿ. ಓಕೆ. ಸೊ ಅದು ಆ ಥರ ಸಿಚುವೇಶನ್ ಬಂದರೆ ಒಂದಿನ ಪ್ರೀವಿಯಸ್ ಕರಿತೀವಿ, ಬರ್ತಾರೆ, ಯಾರೂ ಇಲ್ಲ ಅಂತ ಹೇಳಲ್ಲ. ಓಕೆ. 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 ಸರ್ ನೀವು ಸ್ಟ್ರಿಕ್ಟಾ? ನಾನು ನೋಡಿದ್ರೆ ಅಲ್ಲ, ನಾನೊಂದು ಪ್ರಶ್ನೆ. ಇಲ್ಲ, ಸ್ಟ್ರಿಕ್ಟ್ ಇಲ್ಲ. ಓಕೆ, ಗ್ರೇಟ್. ಅದು ಬೇಕಲ್ಲ, ಸ್ಟ್ರಿಕ್ಟ್ ಇಲ್ದಿದ್ರೆ ಅದು ಸ್ವಲ್ಪ ಬೇಕಾಗುತ್ತೆ ಡಿಸಿಪ್ಲಿನ್. ಇಲ್ಲ ಸರ್, ಸ್ಟ್ರಿಕ್ಟ್ ಎಲ್ಲರೂ ಸ್ಟ್ರಿಕ್ಟ್ ಇದ್ರೆ ಮಕ್ಕಳು ಜೊತೆ, ನಾವು ಮಕ್ಕಳು ಥರ ಇದ್ರೆ ಅವರು ನಮ್ಮ ಜೊತೆ ಅದೇ ಥರ ಇರ್ತಾರೆ. ಐ ಥಿಂಕ್ ಲೈಕ್ ದಾಟ್. ಎಸ್. ಆ್ಯಂಡ್ ಇವ್ರು ಯಾರು? ಅವ್ರು ನನ್ನ ತಂಗಿ ಸರ್, ಈ ಕ್ಲಾಸ್ ಇದು ಫಸ್ಟ್ ಸ್ಟೂಡೆಂಟ್ ಅವರೇ. ಓಕೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಅವ್ರ ಎಕ್ಸ್ಪೀರಿಯನ್ಸ್ ಅಲ್ವಾ? ಸೊ ಆಲ್ಮೋಸ್ಟ್ ನೀವು ಕೂಡ ಡ್ಯಾನ್ಸ್ ಕಲಿಸ್ತೀರಾ ಮಕ್ಕಳಿಗೆ? ಈಗ ಪ್ರೆಸೆಂಟ್ಲಿ ಮಕ್ಕಳಿಗೆ ಜಿಮ್ನಾಸ್ಟಿಕ್ ಕ್ಲಾಸ್ ತಗೊಂಡು ಡ್ಯಾನ್ಸ್ ಕ್ಲಾಸಸ್ ನನಗೆ ಕಾಲೇಜ್ ಇರ್ತದೆ, ಸೊ ಟೈಮಿಂಗ್ಸ್ ಏನು ಮಾಡ್ತಿದ್ದೀರಾ ಮೇಡಮ್? ಈಗ ಫಸ್ಟ್ ಇಯರ್ BBA. ಫಸ್ಟ್ ಇಯರ್ BBA. ಓಕೆ. ಕಾಲೇಜಲ್ಲಿ ಕೂಡ ಡ್ಯಾನ್ಸ್ ಮಾಡ್ತೀರಾ?
ಕಾಲೇಜಿಗೆ 1 ವೀಕ್ ಆದಷ್ಟೇ ಸ್ಟಾರ್ಟ್ ಆಗಿದೆ. ಸೊ ಇನ್ನು ಟೈಮ್ ಇದೆ ನನಗೆ, ಇನ್ನು 3 years ಇದೆ. ಸೊ ಡ್ಯಾನ್ಸ್ ಸ್ಟಾರ್ಟಿಂಗ್ ಡ್ಯಾನ್ಸ್ ಮಾಡಿದ್ರೆ ಒಳಗೆ ಆಗ್ತಾರೆ. ಆಬ್ವಿಯಸ್ಲಿ. ಓಕೆ ಓಕೆ. ಮಂಜಿತ್ ಸರ್, ಈಗ ನಿಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಮೇ ಬಿ ಅಚೀವ್ಮೆಂಟ್ಸ್ ಎಲ್ಲ ಇರ್ಬೋದು. ಸೊ ಸ್ಟೂಡೆಂಟ್ಸ್ ಅವರು ಎಲ್ಲ ಮೇ ಬಿ ತುಂಬ ಜನ ಅಚೀವ್ಮೆಂಟ್ ಮಾಡಿದವರು ಇರಬಹುದು. ಏನಾದರೂ ಇಂಟ್ರೊಡಕ್ಷನ್ ಕೊಡುವುದಾದರೆ? ಹಾಂ ಸರ್, ಆ್ಯಕ್ಚುಲಿ ಈ ಬ್ಯಾಚಲ್ಲಿ ಇದು ಆ್ಯಕ್ಚುಲಿ ನಮ್ದೀಗ ಹೊಸ ಬ್ಯಾಚ್. ಇದು ಆ್ಯಕ್ಚುಲಿ ಗ್ರೂಪಿಗೆ ಹೋದವರೇ ಜಾಸ್ತಿ ಇಲ್ಲಿ. ಸೋಲೋಸ್ ಅಂತ ಇದರಲ್ಲಿ ಯಾರಿಲ್ಲ. ಸೊ ಸೋಲೋಸ್ ಅಂತ ಇದ್ರೆ ನನ್ನ ತಂಗಿ ಮಾತ್ರ ಈಗ ಪ್ರೆಸೆಂಟ್ಲಿ, ಆಯಿತಾ. ಅವಳು ಸ್ಪಂದನ ಹಿಂದೆ ಒಂದು ರಿಯಾಲಿಟಿ ಶೋ ಅಲ್ಲಿ ಡ್ಯಾನ್ಸ್ಗೆ ಸೂಪರ್ ಸ್ಟಾರ್ಸ್ ಅಲ್ಲಿ ರನ್ನರ್ ಅಪ್ ಆಗಿದ್ದರು. ಸೊ ಅದು ಬಿಟ್ಟರೆ ಅವಳು ಇತ್ತೀಚೆಗೆ ಮಿಸ್ ಟೀನ್ ಕರ್ನಾಟಕ ವಿನ್ ಆಗಿ ಮಿಸ್ ಟೀನ್ ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ರು ಮಿಸ್ ಟೀನ್ ಇಂಡಿಯಾದಲ್ಲಿ. ಸೊ ಅದೆಲ್ಲ ಅವಳು ಟಾಪ್ 15 ಕಂಟೆಸ್ಟೆಂಟ್ ಆಗಿದ್ದು. ಸೊ ಇನ್ ಫ್ಯೂಚರ್ ಲೈಕ್ ಅವಳಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ. ನೆಕ್ಸ್ಟ್ ಇಯರ್ ಮಿಸ್ ಇಂಡಿಯಾಗೆ ಮಿನಿ ಟ್ರೈ ಮಾಡಬೇಕು ಅಂತ ಇದ್ದೀವಿ. ಸೊ ಕ್ಲಾಸ್ ಥ್ರೂ. ಸೊ ಇಟ್ಸ್ ನಾಟ್ ಅಬೌಟ್ ಡಾನ್ಸಿಂಗ್, ಅದರ್ ದೆನ್ ಡಾನ್ಸಿಂಗ್. ನಾವು ಬೇರೆದಕ್ಕೂ ಎನ್ಕರೇಜ್ಮೆಂಟ್ ಕೊಡ್ತೀವಿ. ಸೊ ಮಕ್ಕಳ ಬಗ್ಗೆ ನಾನು ಹೇಳ್ತೀನಿ ಸರ್. ಮಕ್ಕಳು ತುಂಬ ಜನ ಇದ್ದಾರೆ ಅಚೀವ್ ಮಾಡಿದ್ದಾರೆ. ಅವ್ರ ಮಕ್ಕಳ ಗ್ರೂಪಲ್ಲೇ ನಾನು ಹೇಳ್ತೀನಿ. ಸೊ ಇಲ್ಲಿ ನೀವು ಸ್ಟೂಡೆಂಟ್ಸ್ ಮಾತ್ರ ಮ್ಯಾರೇಜ್ ಆದವರನ್ನು ಕೂಡ, ಅಂದರೆ ಕೆಲವೊಮ್ಮೆ ಮ್ಯಾರೇಜ್ ಆದಮೇಲೆ ಇಂಟ್ರೆಸ್ಟ್ ಬರುತ್ತೆ, ಡ್ಯಾನ್ಸ್ ಮಾಡಬೇಕು, ಡ್ಯಾನ್ಸ್ ಕ್ಲಾಸ್ ಹೋಗಬೇಕು, ಹಾಗೆ ಹೀಗೆ ಅಂತ. ಸೊ ಏನಾದರೂ ಆ ಥರ ಸ್ಟೂಡೆಂಟ್ಸ್ ಇದ್ದಾರೆ? ಮ್ಯಾರಿಡ್ ಅವರಿಗೆ ಒಂದು ಜುಂಬಾ ಕ್ಲಾಸಸ್ ಅಂತ ಇದೆ. ಮ್ಯಾರಿಡ್ ಅವರಿಗೆ ಅಂತಲ್ಲ, ಎಲ್ಲರಿಗೂ ಇದೆ. ಸೊ ಅವರಿಗೂ ಡ್ಯಾನ್ಸ್ ಕ್ಲಾಸು ಇದೆ. ಸೊ ಅದರಲ್ಲಿ ಮ್ಯಾರಿಡಲ್ಲಿ ಕೆಲವರೆಲ್ಲ ಫಿಟ್ನೆಸ್ ಇರ್ತಾರೆ, ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ. ಅವರನ್ನು ನಾವು ಆ್ಯಕ್ಚುಲಿ ಪ್ರೊಫೆಷನಲ್ ಟೀಮಿಗೆ ತಗೊಳ್ತೀವಿ. ಅದರಲ್ಲಿ ಇಬ್ಬರು ಇದ್ದಾರೆ ಈಗ ಈ ನಿಮ್ಮ ನಡುವೆ. ನಿಮ್ಗೆ ಎನ್ಸುತ್ತಾ ಇದ್ದಾರೆ ಯಾರಾದರೂ ಮದುವೆ ಆದವ್ರು ಇದ್ದಾರೆ ಅಂತ? ಇವ್ರಿಗೆ ಮದುವೆ ಆಗಿದೆ? ಇಲ್ಲ, ನೀವು ಮದುವೆ ಆಗಿದೆ? ಯಾರು ಮದುವೆ ಆಗಿದ್ದಾರೆ ಇಲ್ಲಿ? ನಿಮ್ಮನ್ನಲ್ಲ ರೀ, ಯಾರು ಮದುವೆ ಆಗಿದ್ದಾರೆ ಇಲ್ಲಿ? ನೀವು ಹೇಳಿ. ಹೆಸರೇನು? ಸಂಧ್ಯಾಕ್ಕ. ಓಕೆ, ಸಂಧ್ಯಾಕ್ಕ ನಿಮಗೆ ಮದುವೆ ಆಗಿದೆ? ಓಕೆ, ವೀಕ್ಷಕರು ಇಲ್ಲಿ ನೋಡಿ, ಮದುವೆ ಆಗಿದ್ದಾರೆ. ಸೊ ಗ್ರೇಟ್. ಆ್ಯಂಡ್ ಅಂದರೆ ಹೇಗೆ ಇಂಟ್ರೆಸ್ಟ್ ಬಂತು ನಿಮಗೆ? ಅಂದರೆ ಮದುವೆ ಆದಮೇಲೆ ಡ್ಯಾನ್ಸ್ ಕ್ಲಾಸ್ ಸೇರಿದ್ದ? ಹಾಂ, ಮದುವೆ ಆದಮೇಲೆ ಡ್ಯಾನ್ಸ್ ಕ್ಲಾಸ್. ಹೌದಾ? ಅಂದರೆ ಡ್ಯಾನ್ಸ್ ಮಾಡಬೇಕು ಅಂತ ಇತ್ತು, ಬಟ್ ಒಂದು ಕ್ಲಾಸಿಗೆ ಹೋಗಿ ಮಾಡುವಷ್ಟು ಅಂದರೆ ಡ್ಯಾನ್ಸ್ ನಾಲೆಜ್ ಇರಲಿಲ್ಲ. ಓಕೆ. ಉಡುಪಿಗೆ ಬಂದು ಒಂದು 5 ವರ್ಷ ಆಗಿತ್ತು. ಆಮೇಲೆ ಎಕ್ಸ್ಟ್ರೀಮ್ ಹೆಸರು ಕೇಳಿದೆ, ತುಂಬ ಫೇಮಸ್ ಇತ್ತು ಎಕ್ಸ್ಟ್ರೀಮ್ ಅಂತ. ನಾನು ಹೋಗ್ಬೋದಾ ಇಲ್ವ ಅಂತ ಒಂದು ಅಳುಕಿತ್ತು ನನ್ನಲ್ಲಿ, ಹೋಗ್ಬೋದಾ ಬೇಡ ಅಂತ. ಮತ್ತೊಂದು ಸತಿ ಬಂದೆ ಡೈರೆಕ್ಟ್ ಕ್ಲಾಸಿಗೆ. ಬಂದು ಅವರನ್ನು ಮೀಟ್ ಆದೆ, ಬರ್ಬೋದಾ ನಾನು ಅಂತ ಕೇಳಿದೆ. ಸೊ ಬನ್ನಿ ಅಂತ ಹೇಳಿದರು. ಆಮೇಲೆ ನಾನು ಬಂದು ಜಾಯ್ನ್ ಆಗಿ 2 years ಆಯಿತು. ಲಾಸ್ಟ್ ಇಯರ್ ಇದ್ದ ಈ ಸಲ ತುಂಬ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ. ಒಂದು ಕಾನ್ಫಿಡೆಂಟ್ ಆಗಿ ನಾನು ಎಲ್ಲಾದರೂ ಸೋಲೋ ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಆಲ್ ಬಿಕಾಸ್ ಆಫ್ ಸರ್. ತುಂಬ ಎನ್ಕರೇಜ್ ಮಾಡ್ತಾರೆ. ಶೋರ್ ಸರ್, ನಮಗೂ ಅದೇ ಎಕ್ಸ್ಪೆಕ್ಟೇಷನ್ ಇದೆ. ಅವರನ್ನೊಂದು ಡ್ಯಾನ್ಸ್ ಮೂಮೆಂಟ್ ಯಾವುದೆಲ್ಲ ಅದನ್ನು ಕಳಿಸ್ಬೇಕು ಫ್ಯೂಚರಲ್ಲಿ ಅಂತ. ಓಕೆ, ಅದೆಲ್ಲದಿರೋ ಮಿಸಸ್ ಇಂಡಿಯಾ ಆ ಥರ ಯಾವುದಾದ್ರು ಸೊ ಫಿಟ್ ಆಗಿದ್ದಾರೆ. ಸೊ ನಮ್ಮ ಮಮ್ಮಿ, ಸೊ ಅದಕ್ಕೆ ಕಳಿಸೋಣ ಅಂತ. ಗ್ರೇಟ್. ಇನ್ನೊಂದು ಮಮ್ಮಿ ಯಾರು? ಇಲ್ಲೇ ಮೊದಲೇ. ನಮಸ್ತೆ ಮೇಡಮ್. ಓಕೆ, ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಕುಂದಾಪುರದ ಮರವಂತೆಯಿಂದ ಬಂದೆ. ಅಲ್ಲಿಂದ ಇಲ್ಲಿ ಬರ್ತೀರಿ ಡ್ಯಾನ್ಸ್ ಕ್ಲಾಸ್? ಆ್ಯಕ್ಚುಲಿ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ರೆನಾಲ್ಟ್ ಆಟೋಮೊಬೈಲ್ಸ್ ಅಲ್ಲಿ. ಸೊ ನನಗೆ ಅಂದರೆ ಈ ಟೈಮಿಂಗ್ ಸೆಟ್ ಆಗ್ತದೆ. ಡ್ಯಾನ್ಸ್ ಕಲಿಬೇಕು ಅಂತ ತುಂಬ ಟೈಮಿಂದ ಅನ್ಕೊಳ್ತಾ ಇದ್ದೀನಿ, ಬಟ್ ಗೊತ್ತಲ್ಲ ಮದುವೆ ಆದಮೇಲೆ ಅದು ಇದು ಅಂತ ಆಗಿಲ್ಲ. ಸೊ ನನ್ನ ಫ್ರೆಂಡ್ ಹತ್ರ ಕೇಳಿದೆ, ಹೀಗೆ ನನಗೆ ಡ್ಯಾನ್ಸ್ ಕಲಿಬೇಕಿದೆ ಅಂತ. ಮತ್ತೆ ಅವರು ಹೇಳಿದರು, ಇವರು ಮಂಜಿತ್ ಸರ್ ಕ್ಲಾಸ್ ಇದೆ ಎಕ್ಸ್ಟ್ರೀಮ್ ಅಂತ. ಸೊ ಒಮ್ಮೆ ಇವರಿಗೆ ಕಾಂಟ್ಯಾಕ್ಟ್ ಆದೆ. ಓಕೆ, ನೀವು ಬನ್ನಿ ಅಂತ ಹೇಳಿದರು. ಅವತ್ತಿಂದ ಮನೇಲಿ ಹೇಗೆ ಸಪೋರ್ಟ್ ಇದೆ? ನನಗೆ ಅಲ್ಲ, ನೀವು ಡ್ಯಾನ್ಸ್ ಕ್ಲಾಸಿಂದ ಹೋಗಿ ಅಲ್ಲಿ ಟೊಮೆಟೊ ಸಾರೇ ಮಾಡೋದು, ಅದಕ್ಕೆ ಏನಾದರೂ ಆ ಥರ ಪ್ರಾಬ್ಲಮ್ಸ್ ಇದೆಯಾ ಕೇಳಿದ್ರೆ? ಇಲ್ಲ, ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡ್ತಾರೆ, ಅದು ಮೇನ್ ಅಲ್ವಾ? ಅದಕ್ಕಾಗಿ. ನಿಮಗೆ ಹಸ್ಬೆಂಡ್? ಅಫ್ಕೋರ್ಸ್ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡ್ತಾರೆ, ಸ್ಪೆಷಲಿ ಸ್ವಿಗ್ಗಿ ಮತ್ತು ಝೊಮ್ಯಾಟೋಗೆ ಇದ್ದೆ. ಅದೊಂದು ಇದ್ದದಕ್ಕೆ ತೊಂದರೆ ಇಲ್ಲ ಅಲ್ಲ? ಓಕೆ. ಸೊ ಮೇ ಬಿ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಸಪೋರ್ಟ್ ಇದ್ದರೆ 100%. ಇವನ್ ಹಸ್ಬೆಂಡ್ ಡ್ಯಾನ್ಸ್ ಮಾಡ್ತಾರೆ. ಓಕೆ, ನೀವು ಕಲಿಸ್ತೀರಾ ಡ್ಯಾನ್ಸ್? ಅವ್ರಿಗೆ ಕಲಿಸ್ಬೇಕಂತಿಲ್ಲ, ನ್ಯಾಚುರಲ್ ಆಗಿ. ಓಕೆ, ಸೂಪರ್. ಆ್ಯಂಡ್ ಮೇಡಮ್, ನಿಮ್ಮ ಹೆಸರು ಹೇಗೆ? ರೋಶ್ನಿ. ನೀವೇನು ಸೈಲೆಂಟಾ? ಏನು ಡ್ಯಾನ್ಸ್ ಮಾಡ್ತಾರೆ ಇವರು? ಅವ್ರು ಸೈಲೆಂಟ್ ಅಂತ ಹೇಳ್ಬಾರ್ದು ಸರ್, ಕುತ್ಕೊಳ್ಳೋದು ಮಾತ್ರ ಸರ್. ವೈಲೆಂಟ್, ಫುಲ್ ವೈಲೆಂಟ್. ಓಕೆ, ಏನು ಡ್ಯಾನ್ಸ್ ಎಲ್ಲ ಮಾಡ್ತೀರಾ ಮೇಡಮ್ ನೀವು? ನಾನು ಕಲಿಸಿಕೊಟ್ಟದ್ದು ಅವ್ರು ಮಾಡೋದು, ನೀವು ಕಲಿಸ್ತೀರಾ ಯಾರಿಗಾದ್ರು? ನೀವು ಯಾರಾದರೂ ಬಂದರೆ ಅವ್ರು ಹೇಳ್ತಾರೆ ಕಲಿಸಿ. ಓಕೆ, ಗ್ರೇಟ್. ಆ್ಯಂಡ್ ಸೊ ಎಷ್ಟು ಜನ ಟೋಟಲ್ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಸರ್ ಟೀಮಲ್ಲಿ ಓವರ್ ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ಲಾಸ್? ಅಪ್ರಾಕ್ಸಿಮೇಟ್ಲಿ ಅರೌಂಡ್ 200 ಇದ್ದಾರೆ. ಓಕೆ. ಸೊ ಬ್ಯಾಚ್ ವೈಸ್ ಹೇಗೆ ಮಾಡ್ತೀರಾ? ಅಂದರೆ
ಒಮ್ಮೆಲೇ ಆಗಲ್ಲ. Yes. ಸೊ ವಾಟ್ ಇಸ್ ದ ಟೈಮ್ ಅಂದರೆ ಹೇಗೆ? ಸೊ ಜುಂಬಾ ಬ್ಯಾಚಸ್ ಎವ್ರಿ ಡೇ ಮಾರ್ನಿಂಗ್ 11 to 12 ಲೇಡೀಸ್ ಅವರಿಗೆ. ಓಕೆ. ಸೊ ಮತ್ತು ಅದು ಬಿಟ್ಟರೆ ಜಿಮ್ನಾಸ್ಟಿಕ್ಸ್ ಕ್ಲಾಸಸ್ ಇದೆ, ಅದು ಟ್ಯೂಸ್ಡೇ, ವೆಡ್ನೆಸ್ಡೇ ಆ್ಯಂಡ್ ಫ್ರೈಡೇ 3 ದಿನ ಇದೆ. ಸೊ ಅದರಲ್ಲಿ ಅಂದರೆ ಟ್ಯೂಸ್ಡೇ ಹೊಸ ನ್ಯೂ ಕಮರ್ಸ್ಗೆ, ವೆಡ್ನೆಸ್ಡೇ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದು, ವೆಡ್ನೆಸ್ಡೇ ಕಂಬೈನ್ ಮಾಡಿ ಮಾಡ್ತೀವಿ. ಓಕೆ. ಸೊ ಅದು ಬಿಟ್ಟರೆ ಮತ್ತು ಕ್ಲಾಸಿಕಲ್ ಡ್ರಾಯಿಂಗ್ ಕ್ಲಾಸ್ ಅವರದ್ದು ಕನ್ವೀನಿಯಂಟ್ ಟೈಮ್ಗೆ ಅವ್ರು ಮಾಡಿಕೊಡ್ತಾರೆ. ಅದು ಬಿಟ್ಟರೆ ಒಡಿಸಿ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ ಕ್ಲಾಸಲ್ಲಿ. ಉಡುಪಿಯಲ್ಲಿ ಎಲ್ಲೂ ಒಡಿಸಿ ಇಲ್ಲ, ಅದಕ್ಕಂದರೆ ನಾನಲ್ಲ, ಬೇರೆ ಟೀಚರ್ ಇದ್ದಾರೆ. ಓಕೆ. ಸೊ ಸೌಮ್ಯ ಅಂತ ಒಬ್ಬರು ಟೀಚರ್ ಇದ್ದಾರೆ, ಅವ್ರು ಕಲಿಸ್ತಾರೆ. ಸೊ ಡಾನ್ಸ್ ಕ್ಲಾಸ್ ಹೆಂಗೆ ಮಾಡ್ತೀವಿ ಅಂತ ಹೇಳಿದರೆ, ಸೊ ಸ್ಯಾಟರ್ಡೇ ಸಂಡೇ ಇಸ್ ದ ಡಾನ್ಸ್ ಕ್ಲಾಸ್ ಟೈಮಿಂಗ್ ಅಂದರೆ ರೆಗ್ಯುಲರ್. ಸೊ ಫ್ರೈಡೇ ನಮಗೆ ಸೀನಿಯರ್ಸ್ ಅವರಿಗೆ ಮಾತ್ರ, ಅದು 6 to 7 ಸೀನಿಯರ್ಸ್ ಅವರಿಗೆ. ಸೀನಿಯರ್ಸ್ ಟೈಮಿಂಗ್ಸ್ ಯಾವಾಗ ಅಂದರೆ ಫ್ರೈಡೇ 6 to 7, ಸ್ಯಾಟರ್ಡೇ 6 to 7 ಆ್ಯಂಡ್ ಸಂಡೇ 4:30 to 6 o'clock ಸಂಡೇ. ಓಕೆ. ಸೊ ಅದು ಬಿಟ್ಟರೆ ಸಣ್ಣ ಮಕ್ಕಳಿದಾರಲ್ಲ 3 to 8 years ಅವರಿಗೆ ಸ್ಯಾಟರ್ಡೇ 5 to 6 ಆ್ಯಂಡ್ ಸಂಡೇ 3 to 4. ಸೊ ಅಂದರೆ ಪುನಃ ಅದರಲ್ಲಿ ಸ್ವಲ್ಪ ಬೆಟರ್ ಇದ್ದಾರೆ ಮಕ್ಕಳು, ಅವರಿಗೆ ಸಂಡೇ 2 to 3, ಸ್ಯಾಟರ್ಡೇ 4 to 5. ಓಕೆ. ಸೊ ಇಷ್ಟೆಲ್ಲ ಟೈಮ್ ಅಲ್ವಾ? ಅದರಲ್ಲೂ 2 ಬ್ಯಾಚ್ ಇದೆ ಸರ್. ಪ್ರೆಸೆಂಟ್ಲಿ ನನ್ನ ಜೊತೆ ಸಚಿನ್ ಅಂತ ಇದ್ದಾನೆ. ನಿಮ್ಮ ಹೆಸರು ಸಚಿನ್? ಓಕೆ. ನೀವು ಇವ್ರ ಜೊತೆ ಇರ್ತೀರ? ಓಕೆ. ಸೊ ಅವರು ಕಲಿಸ್ತಾರೆ? ಓಕೆ. ಸೊ ಯಾರು ಇದ್ರ 2 ಜನ ಡ್ಯಾನ್ಸ್ ಕಲಿಸ್ತಾರೆ, ಬಟ್ ಮೇ ಬಿ 2 ಜನ ಈಕ್ವಲ್ ಆಗಿ ಇರ್ತಾರೆ ಅಲ್ವಾ ಡ್ಯಾನ್ಸ್ ಕಲಿಸೋದ್ರಲ್ಲಿ? ಓಕೆ. ಸೊ ಅವ್ರು ಏನೋ ಒಂದು ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ, ನಾನು ಆಗಲಿಂದ ನೋಡ್ತಾ ಇದ್ದೆ, ಪಾಪ ಮಕ್ಕಳಿಗೆಲ್ಲ ಕಲಿಸ್ತಾ ಇದ್ದಾರಲ್ವಾ, ಅಂಥವರೇ ಬೇಕು ನಿಮಗೆ ಅಲ್ವಾ? ಓಕೆ. ಇನ್ನೊಂದು ಪ್ರಶ್ನೆ ಸರ್, ಈ ಪೇರೆಂಟ್ಸು ನನ್ನ ಪ್ರಕಾರದಲ್ಲಿ ಕೆಲವೊಂದು ಮಕ್ಕಳನ್ನು ಜಾಸ್ತಿ ಫೋರ್ಸೇಬಲಿ ಡ್ಯಾನ್ಸ್ ಕ್ಲಾಸ್ ಆಗ್ತಾರೆ, ಅದು ಬೇಕಾ ಅಂತ ಕೇಳೋದು. ಪಾಪ ಮಕ್ಕಳಿಗೆ ಇಂಟ್ರೆಸ್ಟ್ ಇರಲ್ಲ, ಅಂದರೆ ಪೇರೆಂಟ್ಸ್ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಸರ್ ಪ್ರೆಸೆಂಟ್ಲಿ ನನಗೆ ಆ ಥರ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ. ನನ್ನ ಹತ್ರ ಬರೋರು ಎಲ್ರಿಗೂ ಇಂಟ್ರೆಸ್ಟ್ ಇಲ್ಲ ಅಂದರೆ ಇಂಟ್ರೆಸ್ಟ್ ಬರುವಾಗೆ ನಾವು ಮಾಡ್ತೀವಿ. ಕರೆಕ್ಟ್ ಸರ್. ಫ್ಯೂಚರ್ ಏನಾದರೂ ಆ ಥರ ಆದರೆ ಒಂದು ಪ್ರಶ್ನೆ ಕೇಳಿದ್ವಿ ಹಾಗೆ. ಸೊ ಹೇಗೆ ಅಂತ ಪೇರೆಂಟ್ಸಿಗೆ ಅಂದರೆ ಮೇ ಬಿ ಮಕ್ಕಳನ್ನು ಜಾಸ್ತಿಯಾಗಿ ಫೋರ್ಸ್ ಇಟ್ಟಾಗಿ ಡ್ಯಾನ್ಸ್ ಕ್ಲಾಸ್ ಆಗ್ತದೆ, ಸೊ ಅಂಥದ್ದೇನಾದರೂ? ನಾನು ಡ್ಯಾನ್ಸ್ ಕ್ಲಾಸ್ ಬಿಡಬೇಡಿ ಅಂತ ಹೇಳಲ್ಲ, ಬಟ್ ಅವ್ರಿಗೆ ಒಂದು ಸಜೆಸ್ಟ್ ಮಾಡ್ತೀನಿ. ಆಬ್ವಿಯಸ್ಲಿ ನಾನು ಸಜೆಸ್ಟ್ ಮಾಡ್ತೀನಿ, ಅವರಿಗೆ ಬೇರೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಆ ಫೀಲ್ಡಿಗೆ ಜಾಯ್ನ್, ಐದರ್ ಇಟ್ಸ್ ಸಿಂಗಿಂಗ್, ಡ್ರಾಯಿಂಗ್, ಬೇರೆ ಅಥವಾ ಡಾನ್ಸ್ ಫಾರ್ಮಲ್ಲೇ ಭರತನಾಟ್ಯಮಲ್ಲಿ ಇಂಟ್ರೆಸ್ಟ್ ಇದೆಯಾ, ಸೊ ಇಲ್ಲೇ ಇದೆ, ಅದು ನಾನು ಸಜೆಸ್ಟ್ ಮಾಡ್ತೀನಿ ಅದಕ್ಕೆ ಹೋಗಿ ಅಂತ. ಬಟ್ ಇಲ್ಲಿ ಬಿಡಿ ಅಂತ ಹೇಳಲ್ಲ ಸರ್. ಸೊ ಇಲ್ಲಿ ಬಂದಾಗಿದೆ, ನಾನು ಬಿಡ್ಲಿಕ್ಕೆ ಹೇಳಲ್ಲ. ಕರೆಕ್ಟ್. ಓಕೆ. ಸೊ ಮೇ ಬಿ ಅಂಥ ಪೇರೆಂಟ್ಸಲ್ಲಿ ಇರ್ತಾರೆ, ಸೊ ಒಂದು ಸಿಂಗಿಂಗ್ ಇಂಟ್ರೆಸ್ಟ್ ಇಲ್ಲದಿದ್ರು ಕೂಡ ಸಿಂಗಿಂಗ್ ಕ್ಲಾಸ್ ಹಾಕ್ತಾರೆ, ಮ್ಯೂಸಿಕ್ ಕ್ಲಾಸ್ ಹಾಕ್ತಾರೆ, ಸೊ ಅಂಥದ್ದೆಲ್ಲ ಬೇಕಾ ಅಂತ ಒಂದು ಪ್ರಶ್ನೆ ನಿಮ್ಮ ಹತ್ರ ಕೇಳಿದ್ದು, ಬಟ್ ಅದಕ್ಕೆ ಒಂದು ಆನ್ಸರನ್ನು ನೀವು ಕೊಟ್ರಿ. ಸರ್ ಆ್ಯಕ್ಚುಲಿ ಪೇರೆಂಟ್ಸ್ ಅಂತ ಹೇಳಿದ್ಮೇಲೆ ಮಕ್ಕಳ ಮೇಲೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಜಾಸ್ತಿ. ಸೊ ಇಟ್ಸ್ ಅ ಕಾಂಪಿಟೇಟಿವ್ ವರ್ಲ್ಡ್. ಎಸ್. ಸೊ ಮುಂಚಿನ ಜನ್ರೇಷನಲ್ಲಾದರೆ ಅದು ಆಗಿ ಹೋಯ್ತು, ಓದಿದ್ರೆ ಸಾಕು ಜಾಬ್ ಸಿಗುತ್ತೆ ಅಂತ. ಸೊ ಈಗ ನೀವು ಏನು ಮಾಡಿದ್ರು ಕಡಿಮೆ. ಸೊ ಪೇರೆಂಟ್ಸ್ ಪುಷ್ ಮಾಡಿಯೇ ಮಾಡ್ತಾರೆ. ಮಕ್ಕಳ ಮೇಲೆ ಡಿಪೆಂಡ್ ಅವ್ರು ಯಾವ ಫೀಲ್ಡಲ್ಲಿ ಎಷ್ಟು ಮುಂದೆ ಹೋಗ್ತಾರೆ ಅಂತ. ಸೊ ನಾನು ಡಾನ್ಸ್ಗೆ ಬನ್ನಿ ಅಂತ ಹೇಳಲ್ಲ, ಸಿಂಗಿಂಗಿಗೆ ಹೋಗಿ ಅಂತ ಹೇಳಲ್ಲ, ಬಟ್ ನಿಮಗೆ ಯಾವ ಫೀಲ್ಡ್ ಚೂಸ್ ಕರೆಕ್ಟ್ ಮಾಡ್ತೀರೋ ಆ ಫೀಲ್ಡಲ್ಲಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ನೀವು ಡಾನ್ಸ್ ಕ್ಲಾಸಿಗೆ ಬಂದರೆ ಅದನ್ನು ಸೀರಿಯಸ್ ಆಗಿ ತಗೊಳ್ಳಿ, ಕಂಟಿನ್ಯೂ ಮಾಡಿ. ಎಜುಕೇಷನು ಅಷ್ಟೇ ಇಂಪಾರ್ಟೆಂಟ್, ಬಟ್ ಡಾನ್ಸನ್ನು ಅಷ್ಟೇ ಇದಾಗಿ ತಗೊಳ್ಳಿ ಅಂತ ಹೇಳ್ತೀನಿ. ಓಕೆ. ಖಾಲಿ ಎಜುಕೇಷನಲ್ಲಿ ಸಹ ಕರೆಕ್ಟ್ 100% ರೈಟ್ ನೌ ಇಟ್ಸ್ ಲೈಕ್ ದಟ್. ಎಸ್. ಓಕೆ. ಆ್ಯಂಡ್ ಇಷ್ಟು ತನಕ ಡ್ಯಾನ್ಸ್ ಕ್ಲಾಸಲ್ಲಿ ಮೇ ಬಿ ಸ್ವಲ್ಪ ಫ್ರ್ಯಾಕ್ಚರ್ ಆದದ್ದು ಹಾಗೆ ಏನಾದರೂ ಒಂದು ಸಿಚುವೇಶನ್ ನಡೆದಿದೆಯಾ ನಿಮ್ಮ ಇದರಲ್ಲಿ? ಕ್ಲಾಸಲ್ಲಿ ಒಂದು ಬಿದ್ದಿರ್ಬೋದು, 1-2 ಮಕ್ಕಳು ಅಷ್ಟೇ, ನಾರ್ಮಲ್. ಒಮ್ಮೆ ಒಂದು ಮಗು ಬಿದ್ದಿತ್ತು ಅಲ್ವಾ? ಅದು ಕ್ಲಾಸ್ ಆದಮೇಲೆ ಏನೋ ಬಾಟ್ಲು ಬಿದ್ದಿದ್ದೇನಂತ ಅಲ್ಲಿ ಓಡ್ಕೊಂಡು ಬಂತು. ಸೊ ಈ ಸ್ಲಿಪ್ಟ್. ಸೊ ಒಂದು ಸ್ಟಿಚ್ ಆಗಿತ್ತು. ಸೊ ನಾನು ಬಿದ್ದಿದ್ದೆ ಪರ್ಸ್ನಲಿ. ನಿಮ್ಮ ಒಂದು ಸ್ಟೋರಿ ಹೇಳಿ ಸರ್, ಹೇಗೆ ಅದು? ಎಲ್ಲಿ ನಾನು ಬೇಕಂತ ಬೀಳ್ಸಿದೆ ಇವರು? ಬೇಕಂತಲೇ ಬೀಳ್ಸಿ. ಅದೊಂದು ಹೇಳಿದ್ರು. ಆ ಹುಡುಗಿ ಇಲ್ಲ ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ನಾವು ಡಿವೈಡ್ ಮಾಡ್ತಾ ಇದ್ವಿ. ಓಕೆ. ಸೊ ಅವಳೇನು ಹೇಳಿದ್ರು, ಸರ್ ನಾನು ಇದು ನಿಮ್ಮನ್ನು ಲಿಫ್ಟ್ ಮಾಡ್ತೀನಿ, ನಾನು ಹೇಳಿದೆ ಬೇಡ ಅಂತ. ಸರ್ ಇಲ್ಲ ನಾನು ಲಿಫ್ಟ್ ಮಾಡಿಯೇ ಮಾಡ್ತೀನಿ ಅಂತ. ಓಕೆ ಪಾಪ ಮಾಡ್ತಾರಂತೆ. ಹೋದೆ, ಹೊತ್ತಾಗ್ಬಿಟ್ಟು ಅದು ಸ್ಟಿಚ್ ಆಗಿತ್ತು ನಿಮ್ಗೆ. ದೇವರ. ಆದರೆ ನಿಮ್ಮ ಮೇಲೆ ಅಷ್ಟು ಸಿಟ್ಟು ಯಾಕೆ ಅಲ್ಲ ಅವರಿಗೆ? ಸಿಟ್ಟು ಗೊತ್ತಿಲ್ಲ, ಕೇಳಿ ಬೈಜಿ. ಓಕೆ. ಸೊ ಸರ್ ಅದೇ ನೀವು ಮಕ್ಕಳನ್ನು ಹೇಗೆ ಕರಿತೀರಾ ಅಂತ, ಅಂದರೆ ಅಷ್ಟೊಂದು ಮಕ್ಕಳ ಹೆಸರು ನೆನಪಿರಲ್ಲ. ಸೊ ಅದೇ ಪ್ರಾಬ್ಲಮ್ ನಮಗೆ. ಕ್ಲಾಸಲ್ಲಿ ಕಷ್ಟದ ವಿಷಯ ಹೇಳಿದ್ರೆ ಮಕ್ಕಳದ ಹೆಸರು ನೆನಪಿಟ್ಕೊಳ್ಳೋದು. ಓಕೆ. ಸೊ ಒಂದು ಕ್ಲಾಸಲ್ಲಿ 20-30 ಇದ್ರು ನೆನಪಿಟ್ಕೊಳ್ಬೋದು. ಒಂದು ಕ್ಲಾಸ್ ಟೀಚರ್ ಅಂತ ಹೇಳಿದರೆ ಅವ್ರಿಗೆ ಅಷ್ಟು ಮಕ್ಕಳ ಹೆಸರು ನೆನಪಿಟ್ಕೊಳ್ಬೋದು. ಇಲ್ಲಿ 100-150 ಮಕ್ಕಳಿದ್ದಾರೆ. ಸೊ 1 to 3 ನಂಬರ್ ಇಟ್ಟಿದ್ದೀರಾ? 1 to 3 3 ವರ್ಷದವರಿಗೆ 1 to 3 ಹೇಳಿ ನಾಳೆ ನನ್ನ ನಂಬರ್ 4 ಅಂತ ಹೇಳಿ. ಸೊ ದಟ್ ಇಸ್ ದ ಪ್ರಾಬ್ಲಮ್. ಸೊ ಅದೇ
ನಾನು ಅದರಲ್ಲೊಂದು ಏನೋ ನನ್ನ ಮಕ್ಕಳ ಹೆಸರು ನೆನಪು ರಿಜಿಸ್ಟರ್ ಆಗುತ್ತೆ. ಸೊ ಕಾಪಿ ಪೇಸ್ಟ್ ಮಾಡಿದಾಗೆ ನನ್ನ ತಲೆಯಲ್ಲಿ. ಸೊ ಗಳಿಗೆ ಮ್ಯೂಸಿಕ್ ಎಷ್ಟೇ ಲೌಡ್ ಇದೆ, ನನ್ನ ವಾಯ್ಸ್ ತುಂಬಾ ಲೌಡ್ ಇದೆ. ಸೊ ಈ ಕಡೆಯಿಂದ ತನಿಷಾ, ಈ ಕಡೆಯಿಂದ ಕೃತಿ, ಆ ಥರ ಕರೆದ್ರವ್ರಿಗೆ ಕೇಳುತ್ತೆ ಅಲ್ವಾ? ಓಕೆ, ನಿಮ್ಮನ್ನು ಈಗ ಟೆಸ್ಟ್ ಮಾಡ್ತಾನೆ. ಇಲ್ಲಿ ಇರುವವರ ಹೆಸರನ್ನು ಹೇಳಬೇಕು, ಒಬ್ಬೊಬ್ಬರ ಹೆಸರು ಹೇಳಿ. ಓಕೆ, ಸಹನಾ, ಓಕೆ, ದೃಶ್ಯ, ಓಕೆ, ಹರ್ಷಿತಾ. ಸೊ ಅವಳಿಗೊಂದು ಪೆಟ್ ನೇಮ್ ಇದೆ, ಚಿಂಗು ಅಂತ. ಚಿಂಗು? ಯಾಕೆ ಅದು ಯಾಕೆ ಬಂದಿದೆ ಚಿಂಗು ಅಂತ? ಚಿಂಗಮ್ ತಿಂತಾರೆ ಜಾಸ್ತಿ? ಇಲ್ಲ, ಚಿಂಗು. ಓಕೆ, ಚಿಂಗು, ಗ್ರೇಟ್. ಸೊ ಅವ್ರ ಕಾಮಿಡಿ ನಮ್ಮ ಕ್ಲಾಸಲ್ಲಿ ಎಂಟರ್ಟೈನಿಂಗ್ ಅವಳೆ. ಯಾರು? ಪ್ರೋಗ್ರಾಮ್ ಟೈಮ್ ಸರ್ ಮುಖ ತೋರಿಸಿ. ಓಕೆ ಓಕೆ. ಸೋಹನ್ ಅಲ್ವಾ, ಸ್ಫೂರ್ತಿ ಶೆಟ್ಟಿ, ಸಂಧ್ಯಾ, ರೋಶ್ನಿ, ಧೀಮಂತ್, ಚಿರಾಗ್, ಪಾರ್ವತಿ, ನಿಖಿತಾ, ಹರ್ಷಲ್, ರಕ್ಷಾ, ಪ್ರೀತಿ, ವಿಶಾಲ, ವಿಘ್ನೇಶ್, ಸಚಿನ್ ಆ್ಯಂಡ್ ಮೈಸೆಲ್ಫ್ ಮಂಜಿತ್. ನನ್ನ ಹೆಸರು ಕಾರ್ತಿಕ್. ಅದು ಇವರು ಅಂದರೆ ಮೇ ಬಿ ಸಪೋರ್ಟಿವ್ ಆಗಿ ತುಂಬ ವರ್ಕ್ ಮಾಡಿರ್ಬೋದು ಪಾಪ ಎಲ್ಲರೂ. ಆ್ಯಂಡ್ ನೀವು ಪ್ರೋಗ್ರಾಮ್ ಹೋಗುವ ಪ್ಲೇಸಲ್ಲಿ ಕೂಡ ಸೊ ಮೇ ಬಿ ಅಲ್ಲಿ ಕೆಲವೊಂದು ಸತಿ ನೀವು ಎಲ್ಲ ಕಡೆ ನಿಜ ಹೇಳಬೇಕು, ನನಗೆ ಎಷ್ಟು ಸಪೋರ್ಟಿವ್ ಇದೆ ಈ ಟೀಮ್. ಅದು ಬಿಟ್ಟರೆ ಪೇರೆಂಟ್ಸ್ ಆಗಲಿ, ಜೂನಿಯರ್ ಟೀಮ್ ಆಗಲಿ, ಎಲ್ಲರೂ ಸಪೋರ್ಟ್. ನಾನೀಗ ಪ್ರೆಸೆಂಟ್ ಇವ್ರ ಟೀಮ್ ಬಗ್ಗೆ ಹೇಳಬೇಕಾದ್ರೆ ಸೊ ನಮ್ಗೆ ಶೋಸ್ ತುಂಬ ಬರುತ್ತೆ ಸರ್. ಓಕೆ, ಶೋಸ್ ಬಂದರೆ ಪ್ರೆಸೆಂಟ್ಲಿ ಕೆಲವರು ವರ್ಕಿಂಗ್, ಕೆಲವರು ಕಾಲೇಜ್. ಸೊ ಗರ್ಲ್ಸ್ ಅಂತ ಹೇಳಿದ್ಮೇಲೆ ಅವ್ರಿಗೆ ರಿಸ್ಟ್ರಿಕ್ಷನ್ ಇದ್ದೇ ಇರುತ್ತೆ ಮನೆಯಲ್ಲಿ. ಬಟ್ ನನ್ನ ಹುಡುಗಿಯರು ನನ್ನ ಜೊತೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂದರೆ ಪೇರೆಂಟ್ಸ್ ನನ್ನ ಜೊತೆ ಕಳಿಸ್ತಾರೆ ಆಯಿತಾ. ಸೊ ನಾವು ಸೇಫ್ಲಿ ಅವ್ರನ್ನ ಮನೆಗೆ ಡ್ರಾಪ್ ಮಾಡ್ತೀವಿ. ಅದು 12 ಗಂಟೆ ಆಗಿರಲಿ, 1 ಗಂಟೆ ಆಗಿರಲಿ. ಪ್ರೆಸೆಂಟ್ಲಿ ನನಗೆ 2 ವೀಲರ್ ಮಾತ್ರ ರೈಡ್ ಮಾಡೋದು ಸರ್. ಐ ಹ್ಯಾವ್ ಅ ಕಾರ್ ಬಟ್ ಐ ಕಾಂಟ್ ಡ್ರೈವ್. ಸೊ ಡ್ರೈವರ್ ಅದಿಲ್ಲನೇ ನಮಗೀಗ ಪ್ರೋಗ್ರಾಮ್ ಹತ್ತಿರ ಪ್ರೋಗ್ರಾಮ್ ಅಂದರೆ ನಾವು ನಮ್ಮ ವೆಹಿಕಲ್ಲೇ ಮ್ಯಾನೇಜ್ ಮಾಡ್ತೀವಿ. ಅವ್ರು ಮ್ಯಾರಿಡ್ ಅವ್ರು ಇದ್ದಾರಲ್ಲ ಲಾಸ್ಟ್, ಸೊ ಅವ್ರು ಕಾರ್ ಡ್ರೈವ್ ಮಾಡ್ತಾರೆ. ಸೊ ಅವ್ರ ಕಾರು ತಗೊಂಡ್ಬರ್ತಾರೆ. ಸೊ ಆ ಥರ ನಾವು ತುಂಬ ಕೋಆರ್ಡಿನೇಟ್ ಮಾಡ್ತೀವಿ ಒಬ್ಬೊಬ್ಬರಿಗೆ. ಸೊ ಎಲ್ಲರೂ ಹೆಲ್ಪ್ ಮಾಡ್ತಾರೆ ನನಗೆ. ಸೊ ನನ್ನಿಂದ ಒಬ್ಬನಿಂದಲೇ ಕ್ಲಾಸ್ ರನ್ ಆಗ್ತಾ ಇಲ್ಲ. ಸೊ ನನ್ನ ಸೀನಿಯರ್ ಟೀಮ್ ನಂಗೆ ಬೆನ್ನಾಗಿ ನಿಂತಿದ್ದಾರೆ ಅಲ್ವಾ. ಸೊ ಅದು ಆ ಥರ ಐ ಆಮ್ ರಿಯಲಿ ಬ್ಲೆಸ್ಡ್ ಆ್ಯಕ್ಚುಲಿ. ಆ ಥರ ಟೀಮ್ ಸಿಗೋದು ತುಂಬಾ ಕಷ್ಟ. ನೀವು ಅವರಿಗೊಂದು ಕ್ಲಾಪ್ಸ್ ಹೊಡಿಯಲ್ಲ? ರಿಯಲಿ ನಾನು ಕ್ಲಾಸ್ ಹೊಡಿಲೇಬೇಕು. ತುಂಬ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಒಂದು ಟೀಮ್ ನೋಡಿ. ಆ್ಯಂಡ್ ಫ್ಯೂಚರಲ್ಲಿ ನೀವೀಗ 250 ಮೆಂಬರ್ಸ್ ಇದ್ದಾರೆ. ಫ್ಯೂಚರಲ್ಲಿ 1000 ಆಗಿ 1000 ಜಾಸ್ತಿ ಆಗಿ 1000 ಆದರೆ ಪರವಾಗಿಲ್ಲ ಸರ್. ಆ 10 ಜನ ಟ್ರೈನರ್ಸು ಬರಲಿ ನನ್ಗೆ. ಓಕೆ, ಸೊ ಟ್ರೈನರ್ಸ್ ಇದ್ರೆ 100% ಮಾಡ್ತೀರಾ ಅಲ್ವಾ? ನೆಕ್ಸ್ಟ್ 300 ಆಗುವಾಗ ನೀವೇ ಈ ಸೀಟಲ್ಲಿ, ನಾನು ಇಲ್ಲೇ ಕುತ್ಕೊಂಡಿರ್ತೀನಿ ಅಲ್ವಾ? ಸೊ ಇನ್ನೊಂದು ಇಂಟರ್ವ್ಯೂ ಅಲ್ವಾ? ಈಗ ಆಗ ನಿಮ್ದು ಇವರೆಲ್ಲ ಇನ್ನೊಂದು ಅಚೀವ್ ಮಾಡಿರ್ತಾರೆ ಅಲ್ವಾ? ಸೊ ಅವರು ಯಾವ್ದಾದ್ರು ಮಿಸಸ್ ಇಂಡಿಯಾ ಆಗಿರ್ಬೋದು, ಇವ್ರು ಮಿಸ್ ಇಂಡಿಯಾ ಆಗಿರ್ಬೋದು, ಇನ್ನೊಬ್ರು ಯಾವ್ದಾದ್ರು ರಿಯಾಲಿಟಿ ಶೋ ವಿನ್ ಆಗಿರ್ಬೋದು ಅಲ್ವಾ? ಏನಾದರೂ ಆಗ್ಬೋದು ಇನ್ ಫ್ಯೂಚರ್. ಓಕೆ, ಆಲ್ ದಿ ಬೆಸ್ಟ್ ನಿಮಗೆ ಎಲ್ರಿಗೂ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡಲೇಬೇಕು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. See ya. ಓಕೆ ಸರ್, ಈಗ ಜೂನಿಯರ್ ಬ್ಯಾಚಾ? ಎಸ್ ಸರ್, ಜೂನಿಯರ್. ಸೂಪರ್. ಹಾಯ್ 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 ಹಾಯ್. ಓಕೆ, ನಿಮ್ಮ ಹೆಸರು ಹೇಗೆ? ತನಿಷಾ. ತನಿಷಾ. ನೀವು ನಗು ಸ್ವಲ್ಪ ಜಾಸ್ತಿ ಅಂತಲ್ವಾ? 32 ಕುರಿದೋ ಜಾಂಗುಲರ್. ಓಕೆ, ಸೂಪರ್. ಮಂಜು ಸರ್, ಈಗ ಜೂನಿಯರ್ ಟೀಮ್ ಬಗ್ಗೆ ನೀವು ಹೇಳಬೇಕು. ಆಗಲೇ ನೀವು ಅವ್ರ ಬಗ್ಗೆ ಹೇಳಿ ಆಯಿತು. ಜೂನಿಯರ್ ಟೀಮ್ ಹೇಗೆ ಸಪೋರ್ಟ್ ಮಾಡ್ತದೆ? ಸರ್, ಸೀನಿಯರ್ ಟೀಮ್ ಆ್ಯಕ್ಚುಲಿ ಅದರಲ್ಲಿ ಕೆಲವರು ಓಲ್ಡ್, ಕೆಲವರು ನ್ಯೂ ಕಮರ್ಸ್. ಸೊ ಇದರಲ್ಲಿ ತುಂಬ ಮಕ್ಕಳಿದ್ದಾರೆ, ತುಂಬ ವರ್ಷದಿಂದ ಕಲಿಯೋರಿದ್ದಾರೆ. ಓಕೆ, ಸೊ ಈ ಜೂನಿಯರ್ಸ್ ಮಾತ್ರ, ಬಟ್ 7-8 ವರ್ಷದಿಂದ ಕಲಿಯೋರು ತುಂಬ ಜನ ಇದ್ದಾರೆ ಅಲ್ವಾ? ಓಕೆ, ಯಾರಲ್ಲಿ 8 ಇಯರ್ಸಿಂದ? ಸೊ ಒಂದು ಕೃತಿ ಉಚ್ಚಿ ಅಂತ. ಸೊ ಇವಳು 7 ಇಯರ್ಸ್ ಆಯಿತು, ಅವಳು ಬಂದು 5 ಇಯರ್ಸ್ ಆಯಿತು, ಅವಳು ಬಂದು 5 ಇಯರ್ಸ್, ಇವರು ಒಂದು 3-4 ವರ್ಷ ಆಯಿತು. ಸೊ ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ ಸರ್, ಒಂದು 3-4 ಇಯರ್ಸಿಂದ ಅಲ್ವಾ? ಹಾಂ, ಓಕೆ. ಸೊ ಶೋಸಿಗೆಲ್ಲ ಹೋಗ್ತಾರೆ ಇವರು? ಶೋಸ್ ಹೋಗ್ತಾರೆ, ರಿಯಾಲಿಟಿ ಶೋಸ್ ಹೋಗ್ತಾರೆ, ಎಲ್ಲ ರೆಪ್ರೆಸೆಂಟ್ ಮಾಡ್ತಾರೆ. ಇವನು ರೆಪ್ರೆಸೆಂಟ್ ಮಾಡ್ತಾರೆ. ಅವ್ರ ಬಗ್ಗೆ ಹೇಳಿ ಸರ್. ಅವರು ಆಗಲೂ ಎಲ್ಲಿ ಕುತ್ಕೊಂಡು, ಯಾಕೆ ನಾಚಿಕೆ ಆಯ್ತು ನಿಮಗೆ? ಇಲ್ಲಿ ಆಗಲ್ವಾ ನಿಮಗೆ? ಓಕೆ ಸರ್, ಅವ್ರ ಬಗ್ಗೆ ಹೇಳಿ. ಸರ್, ಸೋಹನ್ ಅಲ್ವಾ ಅಂತ. ಸೊ ಪ್ರೆಸೆಂಟ್ಲಿ ಲೀಡಿಂಗ್ ಡಾನ್ಸರ್ ಅನ್ನೋಂಥ ಕ್ಲಾಸಲ್ಲಿ. ಸೊ ಸೋಲೋ ತುಂಬ ರೆಪ್ರೆಸೆಂಟ್ ಮಾಡ್ತಾನೆ. ಸೋಲೋ ಮಾತ್ರ, ಡಾನ್ಸ್ ಮಾತ್ರ ಅಲ್ಲ, ಅದರ್ ದೆನ್ ದಟ್
ಎಲ್ಲರದಲ್ಲೂ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾನೆ. ಸಿಂಗಿಂಗ್ ಆಗಿರಲಿ, ಒಳ್ಳೆ ಒಂದು ಸಿಂಗಿಂಗ್ ವಾಯ್ಸ್ ತುಂಬ ಚೆನ್ನಾಗಿದೆ. ಒಂದು ಅವ್ರದ್ದು ವಾಯ್ಸ್ ತುಂಬ ಚೆನ್ನಾಗಿದೆ. ಪ್ರೆಸೆಂಟ್ಲಿ ಶೋಸ್ ಇದ್ದರೆ ಸಿಂಗ್ ಮಾಡ್ತಾರೆ ನಮ್ಮದು ಶೋಸಲ್ಲಿ. ಸೊ ಆ ಥರ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಅವನು ಅಷ್ಟೇ ಒಂದು ಇತ್ತೀಚೆಗೆ ಒಂದು ರಿಯಾಲಿಟಿ ಶೋ ಪಾರ್ಟಿಸಿಪೇಟ್ ಮಾಡಿದ್ದ. ಸೊ ಐ ಥಿಂಕ್ ಸೆಮಿಫೈನಲ್ವರೆಗೂ ಇದ್ದ ಅವನು ರಿಯಾಲಿಟಿ ಶೋ ಅಲ್ಲಿ. ಓಕೆ. ಸೊ ಅದೇ ರಿಯಾಲಿಟಿ ಶೋ ಅಲ್ಲಿ ನಮ್ಮ ಕ್ಲಾಸಿಂದ 6-7 ಮಕ್ಕಳು ಇದ್ದರು. ಸೊ ಒಂದು ಹುಡುಗಿ ಸೆಕೆಂಡ್ ರನ್ನರಪ್ ಆದಲು, ಒಂದು ಹುಡುಗಿ ಇನ್ನೊಬ್ಳು ಫೈನಲಿಸ್ಟ್ ಆಗಿತ್ತು. ಓಕೆ ಸೂಪರ್. ಆ್ಯಂಡ್ ನೀವು ಹೇಳಿದ್ರಿ ಒಂದು ಸಿಂಗಿಂಗ್ ಮಾಡ್ತಾರ, ಬಟ್ ಇಲ್ಲಿ ಸಾಂಗ್ ಮೇಬಿ ಕರೆಂಟ್ ಹೋದರೆ ಅವರೇ ಸಿಂಗಿಂಗ್ ಮಾಡ್ತಾರ? ಮಾಡ್ತಾರೆ. ಹೌದಾ? ಓಕೆ ಗ್ರೇಟ್. ಆ್ಯಂಡ್ ಪಾಪ ಇವರಿಗೆ ಒಂದು ಸ್ಟೆಪ್ಸ್ ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ದೊಡ್ಡ ಮಕ್ಕಳು ಹೇಗಾದರೂ ಬಂದು ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಆಗ್ತಾರೆ, ನನಗೆ ಓಕೆ ಸ್ಟೆಪ್ಸ್ ಅದು ಡೌಟ್ ಇದೆ ಅಂತ. ಸಣ್ಣ ಮಕ್ಕಳು ಸ್ವಲ್ಪ ಹಿಂಜರಿದ್ದಾರೆ. ಸೊ ಆ್ಯಕ್ಚುಲಿ ಆ್ಯಕ್ಟಿವ್ ಇವರೇ. ಓಕೆ ಮಕ್ಕಳೇ ಆ್ಯಕ್ಟಿವ್. ಸೊ ಅವ್ರಿಗೆ ಹೇಳ್ಕೊಟ್ರೆ ಅವರು ಪರ್ಫೆಕ್ಟ್ ಆಗಿ ಈ ಕಡೆ ಬರ್ತಾರೆ ಆಯಿತಾ. ಇಲ್ಲಾಂದರೆ ಗೊತ್ತು ಅವ್ರಿಗೆ ಸರ್ ಬಿಡಲ್ಲ ಅಂತ. ಸೊ ಅವ್ರು ಅಷ್ಟೇ ಪ್ರಾಕ್ಟೀಸ್ ಮಾಡ್ತಾರೆ, ಅಷ್ಟೇ ಆಸೆನೂ ಮಾಡ್ತಾರೆ. ಓಕೆ. ಹೆದರಿಕೆ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ ನನಗೆ. ಓಕೆ. ಬಟ್ ಅದು ಅವ್ರ ಹತ್ರ ನೀವೇ ಕೇಳಬೇಕು. ಅವ್ರನ್ನ ಹೇಗೆ ಮಂಜಿತ್ ಸರ್, ನಾನು ಅವ್ರ ಹತ್ರ ಕೇಳಿದ್ದೆ, ದೊಡ್ಡ ಮಕ್ಕಳ ಹತ್ರ ಕೇಳಿದ್ದೀನಿ. ಮಂಜಿತ್ ಸರ್ ಬಗ್ಗೆ ಒಂದು 2 ಮಾತು. ಈ ಪಾಪ ಹೇಳುವಾಗ ಭಾರಿ ಕಷ್ಟ ಆಗ್ತದೆ. ಓಕೆ. ನಿಮ್ಗೆ ಹೇಗೆ ಬೈತಾರ ಅವರು? ಇಲ್ಲ, ಸ್ವಲ್ಪ. ಓಕೆ, ನೀವು ಹೇಳಿ. ಪಾಪ ಇದ್ದಾರೆ, ಬೈಯುವುದಿಲ್ಲ, ತುಂಬಾ ಸ್ವಲ್ಪ ಸಿಟ್ಟು ಜೋರಿದ್ದಾರೆ. ಬಂದ್ರೆ ಬೈತಾರೆ. ನೀವು ಸ್ವಲ್ಪ ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಸೇರಿ? 8 years ಅದೇ almost. 8 years ಆಯ್ತು ಅವ್ರು ಸೇರಿ. ಸೊ ಹಾಗಾಗಿ ವಾಪಸ್ ಇದ್ದಾರೆ, ಜೋರಿಸೋದು, ಸಿಟ್ಟು ಬಂದ್ರೆ ಒಟ್ಟಾರೆ ಅಲ್ಲ ಹೊಡಿಯೋದಿಲ್ಲ ಎಲ್ಲ ಹೇಳಿದೆ ನೋಡಿದ್ದಾರೆ ಅಂತ. ಓಕೆ. ಸೊ ಸೋಹನ. ಓಕೆ. ಸೋಹನ್ ಇವರಲ್ಲ? ಓಕೆ. ಸೊ ಏನು 5 years ಆಯ್ತಾ ಬಂದು? 4 years. ಓಕೆ. ಸೊ ಮನೆಯಲ್ಲಿ ಹೇಗೆ ಡ್ಯಾನ್ಸ್ ಕ್ಲಾಸ್ ಹೋಗೋದಂದ್ರೆ ಅವರೇ ಕಳಿಸ್ತಾರ, ಟೈಮ್ ಆಯ್ತು ಹೋಗು ಡ್ಯಾನ್ಸ್ ಕ್ಲಾಸಿಗೆ ಅಂತ? ನಾನೇ ರೆಡಿ ಆಗ್ತೇನೆ. ಓ, ನೀವೇ ರೆಡಿ ಆಗ್ತೀರಾ? ಸೊ ಹಾಗಾಗಿ ನೀವು ಮನೇಲಿ ಹೋಗಿ ಡ್ಯಾನ್ಸ್ ಮಾಡ್ತೀರಾ? ಟಿಕ್ಟಾಕ್ ಮಾಡಿ. ಎಲ್ಲ ಟಿಕ್ಟಾಕ್, ಯಾರೆಲ್ಲ ಟಿಕ್ಟಾಕ್ ಮಾಡ್ತಾರೆ ಇಲ್ಲಿ ಹೇಳಿ? 1, 2, 3 ಫ್ರಂಟ್ ಬೆಂಚ್ ಎಲ್ಲರೂ ಮಾಡ್ತಾರೆ. ನೀವು ಟಿಕ್ಟಾಕ್ ನೀವು ಯಾವ ಸಾಂಗಿಗೆ ಜಾಸ್ತಿ ಟಿಕ್ಟಾಕ್? ಈಗ ತುಂಬ ಯೂಸ್ ಮಾಡಿದ್ದೀನಿ. ತುಂಬ ಯೂಸ್ ಮಾಡೋದಾ? ಓಕೆ. ನೀವು ಸಹ ರೇರ್ಲಿ ಯಾವ್ದೀಗ ಟ್ರೆಂಡ್ ಅಂತ ಅದು ರೇರ್ಲಿಯಾ? ಟ್ರೆಂಡ್ ಯಾವ್ದು ಬರ್ತದೆ? ಓಕೆ. ಸೊ ಅದು ಟಿಕ್ಟಾಕ್. ಮತ್ತೆ ಯಾರಿಗೆ ಟಿಕ್ಟಾಕ್ ಯೂಸ್ ಮಾಡ್ತಾರೆ? ಇವಳು ಭಯಂಕರ ಇದೆ. ಓಕೆ. ಸೊ ಗ್ರೇಟ್. ಅದು ಮೇ ಬಿ ನಿಮಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ? ಹೀರೋಯಿನ್ ಆಗ್ತದೆ. 100%. ಓಕೆ. ಸರ್, ಈಗ ಮೇ ಬಿ ನಿಮಗೆ ಯಾವುದಾದ್ರೂ ಒಂದು ಫಿಲ್ಮ್ ಟೀಮ್ ಕಾಂಟ್ಯಾಕ್ಟ್ ಆದರೆ, ಸೊ ಕೊರಿಯೋಗ್ರಫಿ ಮಾಡಬೇಕಿದ್ರೆ ನೀವು ಹೋಗ್ತೀರಾ ಸರ್? ಹೇಗೆ ಇಷ್ಟು ತನಕ ಚಾನ್ಸ್ ಬಂದಿಲ್ಲ? ಸರ್, ಪ್ರೆಸೆಂಟ್ಲಿ ಅಂಥದ್ದು ಆ್ಯಕ್ಚುಲಿ ನಾವು ರಿಯಾಲಿಟಿ ಶೋ ಮಾಡಬೇಕಾದ್ರೆ ಬ್ಯಾಂಗ್ಳೂರಲ್ಲಿ 2 ರಿಯಾಲಿಟಿ ಶೋ ಮಾಡಿದ್ದೀವಿ ಸರ್. ಸೊ ಆ ಟೈಮಲ್ಲಿ ಅದು ಆ್ಯಕ್ಚುಲಿ ಮಾಸ್ಟರ್ ಕಾರ್ಡ್ಸ್ ಆಗಬೇಕು. ಅಲ್ಲಿ ನಾವು ಕನ್ನಡ ಇಂಡಸ್ಟ್ರೀಸಲ್ಲಿ ಮಾಡಬೇಕು, ಯಾರಿಗಾರು ಅಸಿಸ್ಟ್ ಮಾಡಿರಬೇಕು ಅಥವಾ ಅಷ್ಟು ಇನ್ಫ್ಲುಯೆನ್ಸ್ ಇರಬೇಕು. ಸೊ ತುಳು ಇಂಡಸ್ಟ್ರೀಸ್ ಇಷ್ಟೊಳಗೆ ಟ್ರೈ ಮಾಡಿಲ್ಲ ಸರ್. ಮಾಡಿಲ್ಲ ಸರ್. ಓಕೆ. ಟೈಮೇ ಇಲ್ಲ. ಹೇಳ್ತಾರೆ ನಾನು ಟ್ರೈ ಮಾಡಿ ಅಂತ, ಬಟ್ ಇಲ್ಲಿ ಟೈಮ್ ಸಿಕ್ಕಿದ್ರೆ ಅಲ್ಲಿ ಮಾಡ್ಬೋದು. ಕರೆಕ್ಟ್. ಸ್ವಲ್ಪ ಟೈಮ್ ಹೋಗಲಿ ಅಂತ ಅಲ್ವಾ, ಇನ್ ಫ್ಯೂಚರ್ ಕಮಿಂಗ್ ಡೇಸಲ್ಲಿ? ಅದು ಇಟ್ಸ್ ಲೈಕ್ ಯಾವ ಥರ ಅಂದರೆ ಸರ್, ನಿಮಗೆ ಅದೆಲ್ಲ ಹೇಳಲಿಕ್ಕಾಗಲ್ಲ. ಅಂದರೆ ನೀವು ಒಂದು ಫಿಲ್ಮ್ ಮಾಡಿ ಮತ್ತೆ 4 ತಿಂಗಳು ಸುಮ್ಮನೆ ಕೂತ್ಕೊಳ್ಬೇಕು. ಬಟ್ ಇದು ನನ್ನ ಲೈಫ್. ಸೊ ಎವ್ರಿ ಡೇ ನಂಗೆ ಇದ್ದೇ ಇದೆ ಇದು. ಸೊ ನಾನು ಅಲ್ಲಿ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಐ ಆಮ್ ಡೂಯಿಂಗ್ ವೆಲ್ ಹಿಯರ್. ಓಕೆ. ನಾನು ಇದನ್ನು ಬಿಟ್ಟು ಯಾಕೆ ಪುನಃ ಇನ್ನೊಂದು ಸ್ಟೆಪ್ಗೆ ಹೋಗಬೇಕು ಅಂತ ನನ್ನ ಅಭಿಪ್ರಾಯ. ಸೊ ನಾನು ಇದನ್ನೇ ಮೇಲೆ ತಗೊಂಡು ಹೋಗ್ತೀನಿ. ಓಕೆ ಗ್ರೇಟ್. ಎಷ್ಟು ಮಕ್ಕಳಿಗೆ 100% ಪೇರೆಂಟ್ಸ್ ಎಲ್ಲ ತುಂಬ ಸಪೋರ್ಟ್ ಇದ್ದಾರೆ. ಅದೇ ಒಂದು ಪ್ರಶ್ನೆ ನಿಮಗೆ ಹೇಳ್ತಿದ್ದೆ, ನಿಮ್ಮ ಮನೇಲಿ ಹೇಗೆ ಸಪೋರ್ಟ್ ಇದೆ? ಪ್ರೆಸೆಂಟ್ಲಿ ನಾನು, ಅಮ್ಮ, ಅಕ್ಕ ಇರೋದು. ಸೊ ಮತ್ತೆ ಕಸಿನ್ಸ್, ಅವಳ ತಂಗಿ, ಚಿಕ್ಕಮ್ಮ ಎಲ್ಲ ಜಾಯಿಂಟ್ ಫ್ಯಾಮಿಲಿ ನನಗೆ. ಓಕೆ. ಸೊ ನನ್ನ ಅಮ್ಮ ನನಗೆ ಯಾವತ್ತೂ ಇಷ್ಟರವರೆಗೂ ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ ಆಯಿತಾ. ಸೊ ರಾತ್ರಿನೂ ಅಷ್ಟೇ, ನಾವು ಎಷ್ಟು ಲೇಟಾಗಿ ಶೋಗೆ ಬಂದರು ಅವರು ಬರ್ತಾರೆ ಶೋಸ್ಗೆ. ಒಂದು ವೇಳೆ ಅವ್ರಿಗೆ ಬರ್ಲಿಕ್ಕೆ ಆಗಲಿಲ್ಲ ಅಂದರೆ ಸೊ ನಾವು ಬರೋವರೆಗೂ ವೆಯ್ಟ್ ಮಾಡ್ತಾರೆ, ಒಂದು ಫೋನ್ ಮಾಡ್ತಾರೆ ಎಷ್ಟೊತ್ತಿಗೆ ಬರ್ತೀರಾ ಅಂತ. ಬಟ್ ಪಾಪ ಎಲ್ಲಿ ತನಕ ಅಂದರೆ ಅವರು ನಾನು ಬರೋ ತನಕ ಊಟನೂ ಮಾಡಲ್ಲ. ಸೊ ನಾನು ಬಂದ ಮೇಲೆ ಊಟ ಮಾಡಿ ಮಲಗ್ತಾರೆ. ಮತ್ತು ಆಬ್ವಿಯಸ್ಲಿ ಈಗ ಅಂದರೆ ಪ್ರೆಸೆಂಟ್ ಸೀನಿಯರ್ ಟೀಮ್ಗೆಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಕೊಟ್ಬಿಡ್ತೀವಿ. ಮುಂಚೆ ಕಾಸ್ಟ್ಯೂಮ್ಸ್ ಎಲ್ಲ ಅಮ್ಮ ಬರ್ತಾ ಇದ್ರು. ಸೊ ಕಾಸ್ಟ್ಯೂಮ್ಸ್ ಎಲ್ಲ ಅಲ್ಲಿಂದಲೇ ವಾಪಸ್ ತರ್ತಾ ಇದ್ವಿ. ಸೊ ಎಲ್ಲ ಮಮ್ಮಿನೇ ವಾಶ್ ಮಾಡಿ ಎಲ್ಲ ರೆಡಿ ಮಾಡಿರ್ತಾರೆ. ಸೊ ಅದನ್ನು ಪ್ಯಾಕಿಂಗ್ ಮಾಡೋದು, ಎವ್ರಿಥಿಂಗ್ ಶಿ ವಿಲ್ ಡು. ಸೊ ಅಕ್ಕನೂ ಮುಂಚೆ ಮೇಕಪ್ ಎಲ್ಲ ಮಾಡ್ತಾ ಇದ್ರು. ಪ್ರೆಸೆಂಟ್ಲಿ ಶಿ ಈಸ್ ಮ್ಯಾರಿಡ್ ಆಗಿದೆ, ಅವ್ರು ಹೈದ್ರಾಬಾದಲ್ಲಿದ್ದಾರೆ. ಸೊ ಬಟ್ ಮಮ್ಮಿ ಫುಲ್ ಹೇಳಿದೆ ಫುಲ್. ಆ ಥರ ಅಮ್ಮ ಸಿಗಬೇಕಾದ್ರೆ ನಿಜವಾಗ್ಲೂ
ನಾನು ಲಕ್ಕಿ. ಎಲ್ಲರೂ ಹೇಳ್ತಾರೆ ಅಮ್ಮ ಲಕ್ಕಿ ಅಂತ, ಬಟ್ ನನಗೆ ನಿಜವಾಗ್ಲೂ ಅದು ಲಕ್ಕಿ. ಎಸ್ ಓಕೆ. ಸೊ ಮನೆಯಲ್ಲಿ ಜಾಸ್ತಿ ಸಪೋರ್ಟ್ ಇದ್ದರೆ 100%. ನಿಮಗೆ ಇಲ್ಲಿ ಮಕ್ಕಳಿಗಂತೂ 100% ಪೇರೆಂಟ್ಸ್ ಅವರು ಸಪೋರ್ಟ್ ಬೇಕೇ ಬೇಕು ಅಲ್ವಾ? ಸೊ ಪೇರೆಂಟ್ಸ್ ಅವರು ಮಕ್ಕಳ ಪೇರೆಂಟ್ಸ್ ನಿಮಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಸರ್? ಆ್ಯಕ್ಚುಲಿ ಅವ್ರ ಬಗ್ಗೆ ಹೇಳಬೇಕು ಪೇರೆಂಟ್ಸ್ 100% ಹೇಳಬೇಕು. ಬ್ಲಡ್ ರಿಲೇಷನ್ಶಿಪ್ಗಿಂತನೂ ಕೆಲವು ರಿಲೇಷನ್ಶಿಪ್ ಹೀಗೆ ಬರ್ತದೆ ಹೇಳಿದ್ರೆ ನಿಮ್ಗೆ ಅದು ಲೈಫ್ ಟೈಮ್ವರೆಗೂ ಇರುತ್ತೆ. ಸೊ ನನಗೆ ಬಂದ ರಿಲೇಷನ್ ಎಲ್ಲ ಅದೇ ಥರ. ಇಲ್ಲಿ ಎಷ್ಟೋ ಜನ ನನಗೆ ಅಕ್ಕಂದ್ರಿದ್ದಾರೆ, ಸೊ ತಂಗಿಯಂದ್ರಿದ್ದಾರೆ. ಸೊ ನನ್ನ ಪೇರೆಂಟ್ಸ್ ಎಲ್ಲ ಅದೇ ನನ್ನ ತಮ್ಮನ ಥರ ನೋಡ್ಕೊಳ್ತಾರೆ. ಸೊ ಐ ಆಮ್ ರಿಯಲಿ ಪ್ರೌಡ್. ಯಾಕೆಂದರೆ ನಂಗೆ ಯಾವತ್ತು ಎಲ್ಲ ಟೈಮಲ್ಲಿ ಸಪೋರ್ಟ್. ನಾನು ಇಮೋಷ್ನಲ್ ಆದರೂ ಕೆಲವರು ನಂಗೆ ಸಪೋರ್ಟ್ ಮಾಡೋರಿದ್ದಾರೆ. ಸೊ ನಾನು ತುಂಬ ಸಿಟ್ಟು ಬಂದರೂ ಕಂಟ್ರೋಲ್ ಮಾಡೋರಿದ್ದಾರೆ ನನಗೆ. ಸೊ ಆ್ಯಕ್ಚುಲಿ ನನಗೆ ಸಪೋರ್ಟ್ ಸಿಸ್ಟಮ್ ಸಿಕ್ಕಿರೋದೇ ನನಗೆ ಎಕ್ಸ್ಟ್ರೀಮಿಂದ. ಬಿಕಾಸ್ ನನ್ನ ಪಾಸ್ಟ್ ಲೈಫ್ ಯಾವ ಥರ ಇತ್ತು ಅಂದರೆ ಸ್ವಲ್ಪ ಬೇರೆ ರೀತಿ ಇತ್ತು. ಸೊ ನನಗೆ ಎಕ್ಸ್ಟ್ರೀಮಿಂದ ಎಲ್ಲನೂ ಸಿಕ್ತು. ಸೊ ವಾಟ್ ಎವರ್ ಐ ಆಮ್ ಟುಡೇ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಎಕ್ಸ್ಟ್ರೀಮ್. ಈ ಮಕ್ಕಳು, ಆ ಮಕ್ಕಳು, ಈ ಪೇರೆಂಟ್ಸ್, ನನ್ನ ಫ್ಯಾಮಿಲಿ ಎಲ್ಲರೂ ಡಿಪೆಂಡ್ ಆನ್ ಎಕ್ಸ್ಟ್ರೀಮ್. ಓಕೆ. ಸೊ ಕ್ಲಾಸ್ 1 ಪ್ರಶ್ನೆ ಸರ್, ನಮ್ಮ ಫ್ಯೂಚರ್ ಕಮಿಂಗ್ ಡ್ಯಾನ್ಸರ್ಸಿಗೆ ಅಂದರೆ ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ಲಾಸ್ ಬರುವವರಿಗೆ ಏನು ಹೇಳ್ತೀರಾ? ತುಂಬ ಫೇಮಸ್ ಇದೆ ಸರ್ ನಿಮ್ಮ ಡ್ಯಾನ್ಸ್ ಕ್ಲಾಸ್. ಅಂದರೆ ತುಂಬ ಜನ ಮಕ್ಕಳು ಕೇಳ್ತಾರೆ, ಕೆಲವೊಮ್ಮೆ ನಮ್ಮ ಜೊತೆನೇ ಕೇಳ್ತಾರೆ, ಸರ್ ಎಲ್ಲಿ ಡ್ಯಾನ್ಸ್ ಕ್ಲಾಸ್ ಇದೆ ಫೇಮಸ್ಸು ಹಾಗೆ ಅಂತ. ಸೊ ನಿಮ್ಮ ಒಂದು ಇದು ಡ್ಯಾನ್ಸ್ ಕ್ಲಾಸ್ ತುಂಬಾ ಫೇಮಸ್ ಇದೆ. ಸೊ ಆ ಒಂದು ರೀಸನ್ಗೋಸ್ಕರ ನಮ್ಮ ಇನ್ಕಮಿಂಗ್ ಫ್ಯೂಚರ್ ಡ್ಯಾನ್ಸರ್ಸ್ಗೆ ಏನು ಹೇಳ್ತೀರಾ? ನಿಮಗೆ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಬೇಕು ಅಂತಂದರೆ ನಿಮ್ಗೆ ನಿಜವಾಗ್ಲೂ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ ಅಲ್ಲಿ ಒಳ್ಳೆ ರೀತಿ ಕಲಿಸ್ತಾರೆ ಅಂತ ನೀವು ಅಂದ್ಕೊಂಡಿದ್ರೆ ಒಂದಿನ ಬಂದು ನೋಡಿ ಕ್ಲಾಸ್ಗೆ. ಸೊ 2 ದಿನ ಮಕ್ಕಳನ್ನ ಡೆಮೋ ಕ್ಲಾಸ್ ಕೊಡ್ತೀವಿ ನಾವು. ಸೊ ನಿಮಗೆ ಕಂಫರ್ಟೇಬಲ್ ಆದರೆ ನೀವು ಜಾಯಿನ್ ಮಾಡಿಸಿ ಕ್ಲಾಸಿಗೆ ಬಂದು. ನಿಮಗೆ ಗೊತ್ತಾಗುತ್ತೆ ಈ ಕ್ಲಾಸಿಗೆ ಬಂದಮೇಲೆ ನಾವು ಇಷ್ಟು ರೀತಿಯಲ್ಲಿ ಇಂಟ್ರೆಸ್ಟ್ ತಗೋತೀವಿ, ಎಷ್ಟು ರೀತಿಯಲ್ಲಿ ಮಾಡಿಸ್ತೀವಿ ಅಂತ. ಪ್ರೆಸೆಂಟ್ ಎಕ್ಸಾಂಪಲ್ ನಿಮ್ಮ ಎದುರುಗಡೆನೇ ಇದ್ದಾರೆ, ಇಲ್ಲಿ ಕೆಲವು ಮಕ್ಕಳಿದ್ದಾರೆ ರಿಯಾಲಿಟಿ ಶೋ ರೆಪ್ರೆಸೆಂಟ್ ಮಾಡಿರೋರು. ಸೊ ಇವರೆಲ್ಲ ಆಲ್ಮೋಸ್ಟ್ ಎಲ್ಲ ರಿಯಾಲಿಟಿ ಶೋ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅಚೀವ್ ಮಾಡಿದ್ದಾರೆ, ಎಷ್ಟೋ ಸ್ಟೇಟ್ ಲೆವೆಲ್ ಕಾಂಪಿಟಿಷನ್ ವಿನ್ ಆಗಿದ್ದಾರೆ. ಸೊ ನಿಮ್ಮ ಮಕ್ಕಳು ಅದೇ ರೀತಿ ಮುಂದೆ ಬರ್ಬೋದು. ನಾನು ನಮ್ಮ ಕ್ಲಾಸಿಂದನೇ ಮುಂದೆ ಬರ್ತಾರೆ ಅಂತ ಹೇಳಲ್ಲ, ಬಟ್ ನಮ್ಮ ಕ್ಲಾಸಿಗೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ. ನಾವು ಅಷ್ಟೇ ರೀತಿಯಲ್ಲಿ ಅವ್ರಿಗೆ ಕೇರ್ ತಗೊಳ್ತೀವಿ, ಮುಂದೆ ಕರ್ಕೊಂಡು ಹೋಗ್ತೀವಿ ಅಂತ ನಿಮ್ಗೊಂದು ಆಶ್ವಾಸನೆ ಕೊಡ್ತೀವಿ. ಥ್ಯಾಂಕ್ ಯು. ಎಸ್ ಸೂಪರ್. ಆ್ಯಂಡ್ ಖುಷಿ ಆಯಿತು ನಿಮ್ಮ ಒಂದು ಡ್ಯಾನ್ಸ್ ಕ್ಲಾಸಿಗೆ ಬಂದು. ಆ್ಯಂಡ್ ನಂಗೆ ಕೂಡ ಒಂದು ಡ್ಯಾನ್ಸ್ ಕಲಿಬೇಕಂತ ಭಾರಿ ಯೋಚನೆ ಮಾಡ್ತಿರ್ತೇನೆ, ಬಟ್ ನಂಗೆ ಆಗತ್ತೆ ಇಲ್ವ ಅಂತ ಗೊತ್ತಿಲ್ಲ ಸರ್. ಏನು ಹೇಳ್ತೀರಾ? ಆಗಲ್ಲ ಅಂತ ಏನಿಲ್ಲ. ಸೊ 1 ಮಂತ್ ಸರ್, ಒಂದೇ ಮಂತ್ ಸರ್. ಅವ್ರು ರೆಡಿ ಇದ್ರೆ ಶೂಟ್ ಮಾಡೋಕ್ಕೆ ನೆಕ್ಸ್ಟ್ ಶೂಟಿಂಗ್ ನಿಮ್ಮ ಜೊತೆ ನಾನು ನಿಮ್ಮನ್ನು ಇಂಟರ್ವ್ಯೂ ಅಲ್ವಾ? ಓಕೆ ಸೂಪರ್. ಮಂಜಿತ್ ಸರ್, ಈಗ ಇವ್ರ ಹೆಸರನ್ನು ಹೇಳ್ಬೇಕು ನೀವು ಫಸ್ಟಿಂದ. ಓಕೆ ಸರ್. ಓಕೆ ಓಕೆ. ಇವ್ರ ಹೆಸರು ಹೇಗೆ? ಸೋಹಾನ ಶಂಕರ್. ಓಕೆ. ನೆಕ್ಸ್ಟ್ ಹರ್ಷಿತಾ ಶೇರಿಗಾರ್, ಕೃತಿ ಉಚ್ಚೇಲ್, ತನಿಷಾ ಪೂಜಾರಿ, ಸಾನ್ವಿ ಶಾನ್ಬಾಗ್, ತನ್ವಿ ಕಾಂಚನ್, ವಿಶ್ಮಿತಾ, ಲತೀಕ್ಷಾ, ಓಕೆ, ಸಿಮೋನಾ, ಪಾಲಿ 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 ಕಮ್ ಸುಷ್ಮಿತ್. ಓಕೆ ಪಾಲಿ. ಓಕೆ. ನಿರಾಲಿ, ಸೃಷ್ಟಿ ಗುರುರಾಜ್, ತನಿಷಾ ಶೆಟ್ಟಿ, ಕವಿತಾ, ವೈಷ್ಣವಿ ಶೆಟ್ಟಿ, ಸೋಹನ್ ಆಳ್ವಾ, ಮಂಜು ಶೆಟ್ಟಿ ಆ್ಯಂಡ್ ಕಾರ್ತಿಕ್. ಓಕೆ ಸೂಪರ್. ಆ್ಯಂಡ್ ಕ್ಲಾಪ್ಸ್ ಕೊಡ್ಬೇಕಲ್ಲ ಅವ್ರ ಅಷ್ಟು ಕಷ್ಟಪಟ್ಟು ಅಲ್ವಾ ನೆನಪಿಟ್ಬೇಕು ಅಲ್ವಾ, ಅದು ಮೇಯ್ನ್. ಓಕೆ ಸೂಪರ್. ಓಕೆ ಖುಷಿ ಆಯ್ತು ಸರ್ ನಿಮ್ಮ ಹತ್ರ ಮಾತಾಡಿ. ಆ್ಯಂಡ್ ಮೇ ಬಿ ನಿಮ್ಮ ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ಲಾಸ್ ಆಲ್ ದ ಬೆಸ್ಟ್. ನಿಮಗೆ ಆಲ್ ನಮ್ಮ ಸ್ಟೂಡೆಂಟ್ಸ್ ಯಾರಲ್ಲಿ ಇದ್ದಾರೆ ಅವರು ಕೂಡ ಒಂದು ಸಾಧನೆ ಮಾಡಲಿ, ನಿಮ್ಗೆ ಕೂಡ ಒಂದು ಹೆಸರು ತರಲಿ ಅಲ್ವಾ? ಓಕೆ. ಆ್ಯಂಡ್ ಇನ್ನು ಫ್ಯೂಚರ್ ಕಮಿಂಗ್ ಡೇಸಲ್ಲಿ ಒಂದು ಮಂಗಳೂರಲ್ಲಿ, ಕೇರಳದಲ್ಲಿ ಎಲ್ಲಾದರೂ ಒಂದೊಂದು ಬ್ರಾಂಚ್ ಮಾಡ್ತಾ ಒಂದು ಡ್ಯಾನ್ಸ್ ಕ್ಲಾಸ್ ಮಾಡಿ ಅಲ್ವಾ? ಫಸ್ಟ್ ಫ್ಯೂಚರ್ಗೆ ನಾನು ಡ್ರೈವಿಂಗ್ ಕಲಿತೀನಿ. 4 ಸಲ ಡ್ರೈವಿಂಗ್ ಕ್ಲಾಸಿಗೆ ಹೋದೆ, ಸ್ಟಿಲ್ ಐ ಆಮ್ ವೆರಿ ಅಲ್ವಾ? ಕಲ್ತ ಕೂಡಲೇ 4 ಕಡೆ ನೀವು ಹೇಳಿದ ಕಡೆ ಕ್ಲಾಸ್ ಹೋಗ್ತೀನಿ. ಎಸ್ ಎಸ್. ಆ್ಯಂಡ್ ಆಲ್ ದ ಬೆಸ್ಟ್ ಸರ್ ನಿಮಗೆ. Yes, sure. ಓಕೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. Thank you. ಬಾಯ್ ಬಾಯ್ ಸರ್. ಎಸ್ ಬಾಯ್ ಸರ್, ಥ್ಯಾಂಕ್ ಯು ಸೊ ಮಚ್. ಬಾಯ್. ಮೇಡಮ್ ನಮಸ್ತೆ. ಬಬಿತಾ. ಸೊ ನಿಮ್ಮ ಹೆಸರು ಮೇಡಮ್? ಆಶಾ ಶೆಟ್ಟಿ. ಒಂದು ಫ್ಯೂ ವರ್ಡ್ಸ್ ನಮ್ಮ ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ಲಾಸ್ ಬಗ್ಗೆ. ಮಂಜಿತ್ ಸರ್ ಕೂಡ ಇದ್ದಾರೆ, ಅವ್ರ ಎದುರುಗಡೆ ನೀವು ಒಂದೆರಡು ಮಾತು ಹೇಳಬೇಕು. ಅಂದರೆ ಅವ್ರ ಬಗ್ಗೆ, ಈ ಕ್ಲಾಸ್ ಬಗ್ಗೆ ಹೇಳಬೇಕಾದ್ರೆ ನಾನೊಂದು ನಿಯರ್ಲಿ 5 years ಆಯಿತು ನಾನು ಇಲ್ಲಿ ಕ್ಲಾಸಿಗೆ ಬಂದು. ನಾನಂದರೆ ಫಸ್ಟ್ ಜಾಯ್ನ್ ಆದದ್ದು ನಾನು ಇದಕ್ಕೆ ಏರೋಬಿಕ್ಸ್ಗೆ ಜಾಯ್ನ್ ಆಗಿದ್ದೆ. ಆಗ ನಾನು ಅಂದರೆ ತುಂಬ ವೆಯ್ಟ್ ಇತ್ತು, ನಾನು ತುಂಬ ಪುಟಾನ್ ಆಗಿದ್ದೆ. ಹಾಗೆ ಕಮ್ಮಿ ಮಾಡಲಿಕ್ಕೆ ಬಂದೆ. ಇಲ್ಲಿ ಬಂದು ನಾನು 20 kgs ರೆಡ್ಯೂಸ್ ಮಾಡಿದ್ದೆ. ಮತ್ತು ಆಮೇಲೆ ಈವ್ನಿಂಗ್ ಡ್ಯಾನ್ಸ್ ಕ್ಲಾಸ್ ಅದಕ್ಕೂ ಜಾಯ್ನ್ ಆಗಿದೆ. ಹಾಗೆ ಇವರು ತುಂಬ
ಡ್ಯಾನ್ಸ್ ಅಂತ ಹೇಳಿದರೆ ಇವರು ನಮಗೆ ಅಂದರೆ ಏರೋಬಿಕ್ಸ್ ಕ್ಲಾಸಲ್ಲಿ ಡ್ಯಾನ್ಸ್ ಸ್ವಲ್ಪ ಕಲಿಸ್ತಿದ್ರು. ಹಾಗೆ ನಮಗೆ ಅದು ನೋಡಿ ಇಂಟ್ರೆಸ್ಟ್ ಬಂದು ನಾವು ಡ್ಯಾನ್ಸ್ ಕ್ಲಾಸಿಗೂ ಜಾಯ್ನ್ ಆದೆ. ತುಂಬ ಅಂದರೆ ಇವರು ಒಳ್ಳೆ ರೀತಿಯಲ್ಲಿ ಕಲಿಸ್ತಾ ಇದ್ದಾರೆ, ಡ್ಯಾನ್ಸ್ ಎಲ್ಲ ಒಳ್ಳೆ ಕಲಿಸ್ತಾರೆ. ಮತ್ತು ಇವರ ನಮ್ಮ ಇಲ್ಲಿದ್ದು ಮಕ್ಕಳನ್ನು ನಾನಂದರೆ ಆಗದಿಂದ ನೋಡ್ತಾ ಇದ್ದೇನೆ ಈ ಮಕ್ಕಳನ್ನು, ಈ ಜೂನಿಯರ್ ಬ್ಯಾಚ್ ಮಕ್ಕಳು ಎಸ್ಪೆಷಲಿ ನಾನು ನೋಡ್ತಾ ಇದ್ದೇನೆ. ಅವರ ಪೇರೆಂಟ್ಸ್ ಎಲ್ಲ ಅಂದರೆ ಹೇಗಿದ್ದಾರೆ ಅಂತ ಹೇಳಿದರೆ ಒಂದೇ ಮನೆಯವರ ಹಾಗೆ. ಅದೊಂದು ಕ್ಲಾಸ್ ಅಂತವೇ ಅನಿಸೋದಿಲ್ಲ. ತುಂಬ ಫ್ರೆಂಡ್ಲಿ, ಪೇರೆಂಟ್ಸ್ ಸಹ ಫ್ರೆಂಡ್ಲಿ, ಮತ್ತು ಇವರು ಸಹ ಮಕ್ಕಳನ್ನು ತುಂಬ ಒಳ್ಳೆಯಲ್ಲಿ ನೋಡ್ತಾ ಇರ್ತಾರೆ. ಮತ್ತು ನಂದು ಒಳ್ಳೆ ಫ್ರೆಂಡ್ ಅವರು ಈಗ ಹಾಗೆ ತುಂಬ. ಮತ್ತು ಇನ್ನೊಂದು ಹೇಳಿದ್ರೆ ನನ್ನ ಮಗ ಸಹ ಇಲ್ಲಿ ಕ್ಲಾಸಿಗೆ ಜಾಯ್ನ್ ಆಗಿದ್ದ ಸೀನಿಯರ್ ಬ್ಯಾಚಲ್ಲಿ. ಅವನು ಸ್ವಲ್ಪ ಸಮಯ ಅವನು ಸಹ ಕಲ್ತಿದ್ದ. ಮತ್ತು ನೆಕ್ಸ್ಟ್ ಜುಂಬಾ ಕ್ಲಾಸ್ ಆಗ್ತಾ ಉಂಟು. ಈಗ ನಾನು ಅದು ಜುಂಬಾ ಕ್ಲಾಸಿಗೂ ಹೋಗ್ತಾ ಇದ್ದೇನೆ. ಅಂದರೆ ಟೋಟಲಿ ಹೇಳಬೇಕಾದ್ರೆ ಇವರ ಟ್ಯಾಲೆಂಟ್ ಬಗ್ಗೆ ಹೇಳಬೇಕಾದ್ರೆ ಅದಕ್ಕೆ ವರ್ಡ್ಸ್ ಇಲ್ಲ. ಅಂದರೆ ಡ್ಯಾನ್ಸ್ ಅವ್ರು ಮಾಡೋದು ನೋಡಿದರೆ ಅದೊಂದು ಕಂಪ್ಲೀಟ್, ಅದೊಂದು ಅವ್ರದ್ದು ಶೈಲಿ, ಅವ್ರದ್ದು ಡ್ಯಾನ್ಸ್ ಇದು ಕಂಪ್ಲೀಟ್ ಬೇರೆ. ಅಂದರೆ ಯಾರು ಸಹ ಇಂಟ್ರೆಸ್ಟ್ ಇಲ್ಲದವ್ರು ಸಹ ಒಂದು ಸರ್ತಿ ನಾವು ಸಹ ಕಲಿಯುವ ಅಂತ ಹೇಳಿ ಹಾಗೆ ಇಂಟ್ರೆಸ್ಟ್ ಬರ್ತದೆ. ಅಷ್ಟು ಚೆಂದ ಡ್ಯಾನ್ಸ್ ಮಾಡ್ತಾರೆ. ಮತ್ತು ಯಾವುದು ಸಹ ಈಗ ಜುಂಬಾ ಆಗಲಿ ಯಾವುದಾಗಲಿ ಒಳ್ಳೆ ರೀತಿಯಲ್ಲಿ ನಮಗಂದರೆ ಹೇಳಿಕೊಡೋದು ಎಲ್ಲ ತುಂಬ ಒಳ್ಳೆ ಹೇಳಿಕೊಡ್ತಾರೆ. ಅಂದರೆ ಯಾರಿಗೂ ಅದೊಂದು ಕ್ಲಾಸ್ ಅಂತ ನಮಗೆ ಫೀಲೇ ಆಗ್ತಾ ಇಲ್ಲ. ಎಲ್ಲ ಬಂದವರೆಲ್ಲ ಪೇರೆಂಟ್ಸ್ ಸಹ ಈಗ ಬೆಳಿಗ್ಗೆ ಜುಂಬಾ ಬ್ಯಾಚಿಗೆ ತುಂಬ ಮಂದಿ ಬರ್ತಾರೆ. ಅವರೆಲ್ಲ ಹೇಳ್ತಾರೆ ಅವರಿಗೆ ಅಂದರೆ ಇಲ್ಲಿ ಬಂದರೆ ರಿಲ್ಯಾಕ್ಸ್, ಅಂದರೆ ಎಲ್ಲ ಅಂದರೆ ಮನೆಗೆ ಬಂದ ಹಾಗೆ, ಒಂದು ಬೇರೆ ಅವರದೇ ಇನ್ನೊಂದು ಫ್ಯಾಮಿಲಿ ಮನೆ ಇದ್ದ ಹಾಗೆ ಅಂತ. ಅಂದರೆ ಕ್ಲಾಸ್ ಅಂತೂ ನಮಗೆ ತುಂಬ ಇಷ್ಟ. ಅಂದರೆ ಹೇಳಲಿಕ್ಕೆ ಅಷ್ಟು ಅಂದರೆ ವರ್ಡ್ಸ್ ಇಲ್ಲ ಅಷ್ಟು. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಮೇಡಮ್ ನೀವೇನು ಹೇಳ್ತೀರಾ? ನಾನು ಒಂದು 4 ಇಯರ್ಸಿಂದ ಬರ್ತಾ ಇದ್ದೇನೆ ಜುಂಬಾ ಕ್ಲಾಸಿಗೆ. ನನ್ನ ಮಗಳು ಇಲ್ಲಿ ಒಂದು 2 ಇಯರ್ಸ್ ಡ್ಯಾನ್ಸ್ ಕಲ್ತಿದ್ದಾಳೆ. ಒಳ್ಳೆಯದಾಗ್ತದೆ. ನಮಗೆ ಅವನು ಫ್ರೆಂಡ್ ಸಹ ಆ್ಯಕ್ಚುಲಿ ತುಂಬ, ಮತ್ತು ಫ್ಯಾಮಿಲಿ ಮೆಂಬರ್ನ ಹಾಗೆ ನಮ್ಮದು. ಒಳ್ಳೆ ಮಾಡಿ ನಮ್ಮೊಟ್ಟಿಗೆ ಕೋಆಪ್ರೇಟ್ ಮಾಡ್ತಾರೆ ಎಲ್ಲ ವಿಷಯದಲ್ಲಿ ಸಹ. ನಾವು ಫ್ಯಾಮಿಲಿಗಿಂತ ಜಾಸ್ತಿ ಇದರಲ್ಲಿ ಇದ್ದೇವೆ ಇಲ್ಲಿ. ಮಂಜಿತ್ ಸರ್, ಇವರು ನಿಮ್ಮ ಬಗ್ಗೆ ಹೇಳಿದರು ಆ್ಯಂಡ್ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಕೂಡ ಹೇಳಿದರು. ಆ್ಯಂಡ್ ನೀವು ಇವ್ರ ಬಗ್ಗೆ ಏನು ಹೇಳ್ತೀರಾ? ಓಕೆ ಕಾರ್ತಿಕ್, ನಾನು ಆಗಲೇ ಹೇಳಿದೆ ಒನ್ ಆಫ್ ದ ಲಕ್ಕಿಯೆಸ್ಟ್ ಪರ್ಸನ್ ಆನ್ ದ ಅರ್ತ್ ಅಂತ. ಬಿಕಾಸ್ ಬ್ಲಡ್ ರಿಲೇಷನ್ಸ್ಗಿಂತ ಜಾಸ್ತಿಯಾಗಿ ಸಿಕ್ಕಿದ ಸಂಬಂಧಗಳಲ್ಲಿ ಒಂದು ಇಂಪಾರ್ಟೆಂಟ್ ನನಗೆ ಫ್ರೆಂಡ್ಸ್ ಹೇಳಿದರೆ ಇವರು, ಅದರ ಮೇಲೆ ಅವರ ಬೆಸ್ಟ್ ಫ್ರೆಂಡ್ ಇವರು. ಸೊ ನನಗೆ ಕ್ಲೋಸಾಗಿ ಫ್ರೆಂಡ್ಸ್ ಅಂತ ಇರೋದು ತುಂಬ ಕಡಿಮೆ ಸರ್. ನಾನು ಫ್ರೆಂಡ್ಸ್ ಅಂತ ನನ್ನ ಲೈಫಲ್ಲಿ ಯಾರನ್ನೂ ಮಾಡಲಿಲ್ಲ. ಬಿಕಾಸ್ ಮೈ ಪಾಸ್ಟ್ ಆ್ಯಕ್ಚುಲಿ ಸೊ ಆ ಥರ ಇತ್ತು. ನನಗೆ ಫ್ಯೂ ಫ್ರೆಂಡ್ಸ್, ನನಗೆ ಅಂದರೆ ಎಲ್ಲರ ಜೊತೆನೂ ನಾನು ತಮಾಷೆ ಮಾತಾಡ್ತೀನಿ, ಎಲ್ಲ ಮಾತಾಡ್ತೀನಿ. ಬಟ್ ಆ ಮೂಮೆಂಟ್ಗೆ ಮಾತ್ರ. ರಾತ್ರಿ ಮನೆಗೆ ಹೋದ್ಮೇಲೆ ಸೊ ಯಾರ ಹತ್ರ ಕಾಂಟ್ಯಾಕ್ಟ್ ಇಲ್ಲ. ನಾನಾಯಿತು, ನನ್ನ ರೂಮ್ ಆಯಿತು, ಆ ಥರ. ಸೊ ನಂಗೆ ಫ್ರೆಂಡಾಗಿ ನನಗೆ ಒಂದು ಒಳ್ಳೆ ರೀತಿ ಅಡ್ವೈಸ್, ಗೈಡೆನ್ಸ್ ಕೊಡೋರು ಅಂತ ಹೇಳಿದರೆ ಇವ್ರು ಬಬಿತಾ ಮೇಡಮ್. ಸೊ ನಿಜವಾಗ್ಲೂ ನನಗೆ ಅವ್ರು ತುಂಬ ಗೈಡೆನ್ಸ್, ನನಗೆ ಎಲ್ಲ ಟೈಮಲ್ಲಿ ಸಪೋರ್ಟ್ ಮಾಡ್ತಾರೆ, ನನ್ನ ಜೊತೆನೇ ಇರ್ತಾರೆ. ಅಂದರೆ ಸಪೋರ್ಟ್ ಮಾಡ್ತಾರೆ ಸರ್. ಇಟ್ಸ್ ಲೈಕ್ ಯಾವ ಥರ ಹೇಳಬೇಕು ಅಂದರೆ, ಒಂದು ತಾಯಿ ಮಕ್ಕಳನ್ನು ಹೇಗೆ ನೋಡ್ಕೊಳ್ತಾರೆ ಅದೇ ರೀತಿ ಅವ್ರು ನನ್ನನ್ನು ನೋಡ್ಕೊಳ್ತಾರೆ. ಸೊ ಇಟ್ಸ್ ಅ ಬಿಗ್ ಕಾಂಪ್ಲಿಮೆಂಟ್ ಫಾರ್ ಹರ್. ಸೊ ಆ್ಯಕ್ಚುಲಿ ಸೊ ನಾನು ಅದೇ ಸ್ಥಾನ ಕೊಡ್ತೀನಿ ಅವ್ರಿಗೂ, ಆಯಿತಾ. ಸೊ ಶೀ ಈಸ್ ರಿಯಲಿ ಏಜಲ್ಲಿ ನನಗೆ ಅವ್ರಿಗೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಮೇ ಬಿ. ಬಟ್ ಅವ್ರು ನನ್ನ ತುಂಬ ಅಂದರೆ ತುಂಬ ಒಂದು ಎವ್ರಿ ಟೈಮಲ್ಲಿ ನಾನು ತಪ್ಪಿ ಟೈಮಲ್ಲಿ ನನ್ನ ತಿದ್ದಿ ಹೇಳ್ತಾರೆ. ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಸೇಮ್ ಏಜ್ ಗ್ರೂಪ್ ಫ್ರೆಂಡ್ಶಿಪ್ ಇರಬೇಕು ಅಂತ. ಸೊ ಐ ಡೋಂಟ್ ಥಿಂಕ್ ದ್ಯಾಟ್ ಥಿಂಗ್. ಯಾವತ್ತೂ ನಮ್ಗೆ ಯಾವ ಥರ ಫ್ರೆಂಡ್ಶಿಪ್ ಇರಬೇಕು ಹೇಳಿದರೆ, ನಮಗೆ ನಾವು ತಪ್ಪು ಮಾಡಿದ್ದನ್ನು ಹೇಳೋರು ಇರಬೇಕು. ಸೊ ದ್ಯಾಟ್ಸ್ ವಾಟ್ ಶಿ ಡಸ್. ಆ್ಯಂಡ್ ಅವ್ರಿಗೂ ಗೊತ್ತಿಲ್ಲ ಅಂದರೆ ಸೊ ಆಶಾ ಹೇಳ್ತಾರೆ, ಮಂಜಿತ್ ಅವನು ಆ ಥರ ಮಾಡ್ತಾಯಿದ್ದಾನೆ, ಅವ್ನಿಗೆ ಹೇಳು ಅಂತ. ಸೊ ದ್ಯಾಟ್ಸ್ ವಾಟ್ ಅವ್ರು ಅದು ಮಾಡ್ತಾರೆ. ಸೊ ಐ ಆಮ್ ರಿಯಲಿ ಲಕ್ಕಿ. ಸೊ ಅದಕ್ಕಿಂತ ಜಾಸ್ತಿ ನಾನು ಏನೂ ಹೇಳಲ್ಲ. ಸೊ ಇಂಥ ಫ್ರೆಂಡ್ಸ್ ಪಡೆಯೋಕ್ಕೆ ನಿಜವಾಗ್ಲೂ ಲಕ್ಕಿ ಸರ್.